ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೇರಿ ಡೇ ಐಸ್ ಕ್ರೀಮ್ ಮತ್ತು ಟೂ ಸ್ಟಾರ್ ಸಂತೋಷ್ ರಾಯ್ಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹಳ ಸಂಭ್ರಮ, ಒಂದು ಹೆಮ್ಮೆ, ಒಂದು ಖುಷಿ. ಯಾಕಂತ ಹೇಳಿದ್ರೆ ಮಂಗಳೂರು ನಗರದಲ್ಲಿ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು, ಪ್ರೌಢ ಶಿಕ್ಷಣವನ್ನು ಮತ್ತು ಹೆಚ್ಚುವರಿ ಶಿಕ್ಷಣವನ್ನು ಮಾಡಿಕೊಂಡು ಇವತ್ತು ರಾಷ್ಟ್ರ ಇಡೀ ಹೆಮ್ಮೆ ಪಡುವಂತಹ ಒಬ್ಬರು ಕ್ರೀಡಾಪಟುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಮತ್ತು ಮಿಕ್ಸಡ್ ರಿಲೇಯಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದುಕೊಂಡು ಇವತ್ತು ಇಡೀ ಕರುನಾಡಿಗೆ, ಕರ್ನಾಟಕವನ್ನು ಸೇರಿಕೊಂಡು ವಿಶೇಷವಾಗಿ ನಮಗೆ ಮಂಗಳೂರಿನವರಿಗೆ ಹೆಮ್ಮೆಯನ್ನು ತಂದಿರುವಂಥ ಪೂವಮ್ಮ ಅವರು ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ನಾವೀಗೊಂದು ಸಣ್ಣ ಡಾಕ್ಯುಮೆಂಟ್ರಿಯನ್ನು ಕೂಡ ತೋರಿಸಿದ್ವಿ ಅವರ ಸಾಧನೆ ಮತ್ತು ಅವರು ಯಾವ ರೀತಿಯಲ್ಲಿ ಇಡೀ ನಮ್ಮ ಎರಡು ಜಿಲ್ಲೆಗಳಿಗೆ, ಕರಾವಳಿ ಕರ್ನಾಟಕದ ಎರಡು ಜಿಲ್ಲೆಗಳಿಗೆ ತಂದಿರುವಂಥ ಕೀರ್ತಿ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತ ರಿಲೇಯಲ್ಲಿ ಮಾಡಿರುವಂಥ ಸಾಧನೆಗೆ ಪ್ರತೀಕ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಮೆಚ್ಚುಗೆಯ ಮಾತುಗಳನ್ನು ಮತ್ತು ನಿಮ್ಮ ಪ್ರೋತ್ಸಾಹದ ನುಡಿಗಳನ್ನು ನೇರವಾಗಿ ಹೇಳ್ಬೋದು. ಪೂವಮ್ಮ ಅವರು ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಟಿವಿಯಲ್ಲಿ ಈಗ ಇದ್ದಾರೆ. ಅವರಿಗೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಮೇಡಮ್. ಸೊ ಹೇಗನಿಸ್ತು ಮೊದಲ ಫೀಲಿಂಗ್? ಮೊನ್ನೆ ಗೆದ್ದ ಕೂಡಲೇ ಎಲ್ಲರೂ ಕೇಳ್ತಾ ಇರ್ಬೋದು ಈ ಫೀಲಿಂಗ್, ಆದರೆ ಇವತ್ತು ನೀವು ನೇರ ಪ್ರಸಾರದಲ್ಲಿ ಹೇಗೆ ಇದನ್ನು ಬಣ್ಣಿಸ್ತೀರಿ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದು ನನ್ನ ಸೆಕೆಂಡ್ ಏಷ್ಯನ್ ಗೇಮ್ಸ್ ಮೆಡಲ್. ಫಸ್ಟ್ ಏಷ್ಯನ್ ಗೇಮ್ಸ್ ನನಗೆ ಒಂದು ಬ್ರಾನ್ಸ್ ಮತ್ತು ಒಂದು ಗೋಲ್ಡ್ ಇತ್ತು. ಸೊ ರಿಲೇಲಿ ಇದು ನಂದು ಸೆಕೆಂಡ್ ಗೋಲ್ಡ್ ಮೆಡಲ್ ಮತ್ತು ಮಿಕ್ಸಡಲ್ಲಿ ಒಂದು ಸಿಲ್ವರ್. ತುಂಬ ಖುಷಿ ಆಗ್ತಿದೆ, ಪ್ರೌಡ್ ಫೀಲ್ ಆಗ್ತಿದೆ. ನಾವು ಇಂಡಿಯಾಗೋಸ್ಕರ ನಾನು ಓಡಿದ್ದೇನೆ, ಅಲ್ಲಿ ಮೆಡಲ್ ಬಂತು, ನ್ಯಾಷನಲ್ ಅಂತಮ್ ಕೇಳಿದ್ವಿ. ಸೊ ಅದೊಂದು ಪ್ರೌಡ್ ಮೂಮೆಂಟ್. ಕರೆಕ್ಟ್. ಸೊ ಏಷ್ಯನ್ ಗೇಮ್ ಹೇಳಿದ ಕೂಡಲೇ ಸ್ಪೆಸಿಫಿಕ್ ಆಗಿ ಏನಾದರೂ ಕನಸುಗಳು ಅಥವಾ ಗುರಿ ಅಥವಾ ಅನುಭವಗಳು, ಇದನ್ನು ಹೇಗೆ ವಿಂಗಡಿಸ್ತೀರಿ? ಮೊದಲು ನಿಮ್ಮ ಕನಸು ಏನಿತ್ತು ಏಷ್ಯನ್ ಗೇಮ್ಗೆ, ಇಂಡೋನೇಷ್ಯಾದ ಜಕಾರ್ತಕ್ಕೆ ಹೋಗುವಾಗ ಹೇಗಿತ್ತು? ನಾವು ರಿಲೇಗೆ ಕ್ವಾಲಿಫೈ ಆದದ್ದು. ಸೊ ರಿಲೇಲಿ ನಾವು ಗೋಲ್ಡ್ ಬರಬೇಕಂತಲೇ ಟಾರ್ಗೆಟ್ ಇತ್ತು, ಯಾಕಂದರೆ ನಾವು ಕಾನ್ಸಿಕ್ವೆಂಟ್ಲಿ ನಮ್ಮ ವಿಮೆನ್ ಟೀಮ್ ಗೋಲ್ಡೇ ಬರ್ತಿತ್ತು. 5 years, ಈಗ 4 ನಮ್ಮ ಈ ಏಷ್ಯನ್ ಗೇಮ್ಸ್ ಸೇರಿ 5 years ಆಯಿತು ಕಂಟಿನ್ಯೂಸ್ ಆಗಿ ಏಷ್ಯನ್ ಗೇಮ್ಸ್. ಸೊ ನಮಗೆ ಟಾರ್ಗೆಟ್ ಏಷ್ಯನ್ ಗೇಮ್ಸ್ ಅಲ್ಲಿ ಗೋಲ್ಡೇ ಬೇಕಿತ್ತು, ಸಿಲ್ವರ್, ಬ್ರಾನ್ಸ್ ನಮಗೆ ಇರಲಿಲ್ಲ, ಫಿಕ್ಸ್ ಆಗಿತ್ತು. ಸೊ ನಮಗೆ ತುಂಬ ಸ್ಟ್ರೆಸ್ ಇತ್ತು, ಯಾಕಂದ್ರೆ ಬೇರೆ ಟೀಮ್ ತುಂಬ ಸ್ಟ್ರಾಂಗ್ ಇದ್ರು. ಸೊ ಕೋಚ್ ಸ್ಟ್ರಾಟಜಿ ಎಲ್ಲ ಚೇಂಜ್ ಮಾಡಿದ್ರು ಅವರು. ಸೊ ಅದೆಲ್ಲ ನೋಡುವಾಗ ಮತ್ತೆ ನಾವು ಎಲ್ಲ 4 ರನ್ನರ್ಸ್ ಒಳ್ಳೆ ಮಾಡಿ ಓಡಿದ್ರು. ಸೊ ಹಾಗೆ ನಾವು ಚಿನ್ನ ಗೆದ್ವಿ. ಓಕೆ, ಹಾಗಾದರೆ ಇದೇ ಕ್ರೀಡಾಂಗಣದಲ್ಲಿ ಗೆಲ್ಲುವುದು ಅಥವಾ ನೀವು ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡುವಾಗ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ವೆದರ್ ಇರ್ಬೋದು ಅಥವಾ ಅಟ್ಮಾಸ್ಫಿಯರ್ ಇರ್ಬೋದು, ಏನಾದರೂ? ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಟೈಮ್ ಡಿಫ್ರೆನ್ಸ್ ತುಂಬ ಇರುತ್ತೆ. ನಾವು ಬೇರೆ ಬೇರೆ ಕಂಟ್ರಿಗೆ ಹೋಗುವಾಗ ಫುಡ್ ಆಗಲಿ ಮತ್ತು ಟ್ರೈನಿಂಗ್ ಆಗಲಿ, ಫೆಸಿಲಿಟೀಸ್ ಆಗಲಿ ಎಲ್ಲ ಫುಲ್ ನಾವು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಇರುತ್ತೆ. ಓಕೆ. ಸೊ ಮೊದಲ ಬಾರಿಗೆ ನೀವು 2008 ಕಾಮನ್ವೆಲ್ತ್ ಯೂತ್ ಅದರಲ್ಲಿ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಅಲ್ಲಿ ಕೂಡ ಬಂಗಾರವನ್ನು ಗೆದ್ದಂಥ ಒಂದು ಸಾಧನೆ ಬಹುಶಃ ಸರಿಸುಮಾರು 10 ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಬೋದು. ಸೊ 2008 ಅಂತ ಹೇಳಿದರೆ ಆಗ ನಿಮಗೆ 17-18 ವರ್ಷ. ಆ ಮೊದಲ ಪದಕ ಅದೇ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹೌದೌದು, ಅದೇ ಇರ್ಬೋದು. ಹಾಗಾದ್ರೆ ಅದರ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ನೀವು ಎಲ್ಲಿಂದ ನಿಮ್ಮ ಕ್ಯಾರಿಯರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀರಿ? ನಂದು ಫಸ್ಟ್ ಇಂಟರ್ನ್ಯಾಷನಲ್ 2005 ಅಂಡರ್ 14 ಅಂಡರ್ 16 ಆಗಿದ್ದೆ. ನಾನು ಕೆನರಾ ಸ್ಕೂಲಲ್ಲಿ ನಾನು ಓದ್ತಿದ್ದೆ ಆಗ, ಉರುವಾದಲ್ಲಿ ಸ್ಕೂಲಿಂಗ್ ನಾನು ಅಲ್ಲಿ ಮಾಡಿದ್ದೆ, ಕೆನರಾ ಉರುವಾದಲ್ಲಿ. ತುಂಬ ಸಪೋರ್ಟ್ ಇದ್ರು ಅವರು. ನನ್ನ ಸ್ಕೂಲ್ ಆಗಲಿ, ನಾನು ಓದಿದ್ದ ಎಲ್ಲ ಸ್ಕೂಲ್, ಕಾಲೇಜ್, ಡಿಗ್ರಿ ಆಗಲಿ ಎಲ್ಲರೂ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಅಟೆಂಡೆನ್ಸಿಗೆ ಆಗಲಿ ಹಾಗೇನು ಪ್ರಾಬ್ಲಮ್ ಮಾಡ್ತಿರಲಿಲ್ಲ. ಟ್ರೈನಿಂಗಿಗೆ ಸಹ ಬೇಗ ನನ್ನನ್ನು ಬಿಡ್ತಿದ್ರು. ಸೇಂಟ್ ಮೇರಿಸಲ್ಲಿ ನಾನು PU ಮಾಡಿದ್ದು, ಮತ್ತು STM ಅಲ್ಲಿ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲ್ತದ್ದು. ಸೊ ಆಗ ದೇವರಾಜ್ ಸರ್ ಪ್ರಿನ್ಸಿಪಲ್ ಆಗಿದ್ರು ಅವರು. ನಾನು ಯಾವ ಇದಕ್ಕೆ ಹೋದ್ರು ಅವರಲ್ಲಿ ಬರ್ತಿದ್ರು. ಅಂದ್ರೆ ಈಗ 2014 ಏಷ್ಯನ್ ಗೇಮ್ಸ್ ನನಗೆ ಮೆಡಲ್ ಬಂದಾಗ ಅವರು ಏರ್ಪೋರ್ಟ್ಗೆ ಬಂದಿದ್ರು. ಸೊ ಎಲ್ಲಿ ಕಂಡ್ರು ಅವರು ನನಗೆ ವಿಶ್ ಮಾಡ್ತಾರೆ. ಮತ್ತೆ ಈ ಸತಿ ಸಹ ಅವರು ನನ್ನ ಪ್ರಿನ್ಸಿಪಲ್ ಅವರು ಬಂದಿದ್ರು. ಸೊ ತುಂಬಾ ಖುಷಿ ಆಗ್ತದೆ ಅವ್ರಿಗೆ, ನನ್ನ ಅಚೀವ್ಮೆಂಟ್ ಬಗ್ಗೆ ಈಗಲೂ ಅವರು ಪ್ರೌಡ್ ಫೀಲ್ ಮಾಡ್ತಾರೆ. ಅಂದ್ರೆ ನೀವು ಎಜುಕೇಶನ್ ಮತ್ತೆ ಪ್ರಾಕ್ಟೀಸ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇದ್ರಿ ಅಂತ. ಯಾಕಂದ್ರೆ ಅವರ ಸಪೋರ್ಟ್ ಇತ್ತು ಕಾಲೇಜಿಂದ ಆಗಿಲಿ. ನಾನು ಡಿಗ್ರಿ ನಾನು ಅಷ್ಟು ಹೋಗ್ಲಿಲ್ಲ ಕಾಲೇಜ್.
ಕಾಲೇಜಿಗೆ ಎಕ್ಸಾಮ್ಸ್ಗೆ ಮಾತ್ರ ಬರ್ತಿದ್ದೆ. ಸೊ ಹಾಗೆ ಅಟೆಂಡೆನ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದಲ್ಲ, ನಾವು ಕಾಲೇಜ್ ಅಟೆಂಡ್ ಎಲ್ಲ ಮಾಡದಿದ್ರೆ. ಸೊ ಅದರಲ್ಲಿ ಏನು ನನಗೆ ಪ್ರಾಬ್ಲಮ್ ಆಗಲಿಲ್ಲ. ಓಕೆ, ಅಂದರೆ ನೀವು ಫ್ರೀ ಇದ್ದಾಗ ಬಹುಶಃ ಎಜುಕೇಶನ್ ಕೂಡ ಅಂದರೆ ಕಲಿಕೆಯನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತೇಳಿ. ಹಾಗಾದರೆ ಇದು ಅಥ್ಲೆಟಿಕ್ ಅಥವಾ ಈ ಸ್ಪೋರ್ಟ್ಸಲ್ಲೇ ಬರಬೇಕು ಅಂತ ಯಾವಾಗ ಅನಿಸ್ಬಿತ್ತು ಅಥವಾ ಯಾವಾಗ ಅಂದ್ಕೊಂಡ್ರಿ? ನಾನು ಪ್ರೈಮರಿ ಮಾರ್ನಿಂಗ್ ಸ್ಟಾರಲ್ಲಿ ಕಲ್ತದ್ದು. ಸೊ ಅಲ್ಲಿ ನಾನು ಓದ್ತಿರುವಾಗ ಯಾವಾಗಲೂ ಫಸ್ಟ್ ನಮಗೆ ಬರೋದು ಗೇಮ್ಸ್, ಫುಟ್ಬಾಲ್, ಕಬಡ್ಡಿ. ಸೊ ಎಲ್ಲದಲ್ಲಿ ಇದ್ದೆ ನಾನು. ಸೊ ನೆಕ್ಸ್ಟ್ ಬರೋದು ಅಥ್ಲೆಟಿಕ್ಸ್ ಅಲ್ಲಿ. ಸೊ ಹಾಗೆ ನಾನು ಫಸ್ಟ್ ನಾನು 100-200 ಲಾಂಗ್ ಜಂಪ್ ಮಾಡ್ತಿದ್ದೆ. ಅಲ್ಲಿ ಅವರು ಫಿಸಿಕಲ್ ಡೈರೆಕ್ಟರ್ ವಸಂತ ಹೆಗ್ಡೆ ಅವರಿದ್ರು. ಸೊ ಅವರು ನನ್ನ ಟ್ಯಾಲೆಂಟ್ ಅನ್ನು ಗುರುತಿಸಿದ್ದು. ಸೊ ಅಲ್ಲಿಂದ ಮತ್ತೆ ನಾನು ಫಸ್ಟ್ ಸ್ಟೇಟ್ ಮಾಡಿದೆ, ಅಂಡರ್ 14 ಅಲ್ಲಿ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದೆ. ಸೊ ಮ್ಯಾಂಗ್ಳೂರ್ ಬಜ್ಪೆಯಲ್ಲಿ ನಾನು ನನ್ನ ಪ್ರೈಮರಿ ಕಲ್ತದ್ದು. ಸೊ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಪ್ರಾಕ್ಟೀಸ್ ಎಲ್ಲ ಮಾಡ್ಲಿಕ್ಕೆ. ಸೊ ನಾವು ಮಂಗಳ ಸ್ಟೇಡಿಯಂಗೆ ಬಂದ್ವಿ. ಸೊ ಡ್ಯಾಡಿ ಅಲ್ಲಿ ನನಗೋಸ್ಕರ ಮತ್ತೆ ಮ್ಯಾಂಗ್ಳೂರಿಗೆ ಶಿಫ್ಟ್ ಆದ್ರು, ಯಾಕಂದ್ರೆ ಬಜ್ಪೆಯಿಂದ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿತ್ತು. ಸೊ ಡ್ಯಾಡಿ ಈಗ ಸಹ ಅಪ್ ಅಂಡ್ ಡೌನ್ ಅವರು ಈಗ ಸಹ ಮಾಡ್ತಿದ್ದಾರೆ ಹೋಗ್ಲಿಕ್ಕೆ ಬಜ್ಪೆಗೆ. ಸೊ ಹಾಗೆ ಅಲ್ಲಿ ಮತ್ತೆ ದಿನೇಶ್ ಕುಂದರ್ ಅಂಡರ್ ನಾನು ಟ್ರೈನಿಂಗ್, ಜೂನಿಯರ್ ಅಲ್ಲಿ ಅವರ ಅಂಡರ್ ನಾನು ಟ್ರೈನಿಂಗ್ ಮಾಡಿದೆ. ಅದಾದ್ಮೇಲೆ ನಾನು ಕ್ಯಾಂಪಿಗೆ ಸೆಲೆಕ್ಟ್ ಆದೆ. ಸೊ ಕ್ಯಾಂಪಲ್ಲೇ ಟ್ರೈನಿಂಗ್ ಮಾಡಿದೆ. ಸೊ 2006 ಇಂದ ಕ್ಯಾಂಪಲ್ಲಿ ಇದ್ದೇನೆ ನಾನು, ಜೂನಿಯರ್ ಕ್ಯಾಂಪ್ ಮತ್ತೆ ಅದಾದ ಮೇಲೆ ಸೀನಿಯರ್ ಕ್ಯಾಂಪ್. ಸೊ ಹಾಗೆ ಸ್ಟೆಪ್ ಬೈ ಸ್ಟೆಪ್ ತಲುಪಿದ್ದೇನೆ. ಸಾಮಾನ್ಯವಾಗಿ ಸ್ಪೋರ್ಟ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಅಂದರೆ ಪ್ರೈಮರಿ ಅಥವಾ ಹೈಸ್ಕೂಲಲ್ಲಿ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾರೆ. ನಂತರ ಅದರಲ್ಲಿ ಈಗ ಅಥ್ಲೆಟಿಕ್ ಅಥವಾ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಕ್ಯಾರಿಯರ್ ಉಂಟಾ ಇಲ್ವಾ ಅಂತ ಆತಂಕ ಅವರಿಗೂ ಇರುತ್ತೆ. ತುಂಬ ಜನರಿಗೆ, ತುಂಬ ಪೇರೆಂಟ್ಸ್ಗಳಿಗೆ ಬೇಡ ಎಜುಕೇಷನಿಗೆ ಇದು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ನಿಮ್ಗೆ ಅಂತ ಒಂದು ಯಾವತ್ತಾದರೂ ಬಂದು? ನನಗೆ ನನ್ನ ಫ್ಯಾಮಿಲಿಯಿಂದ ನಾನು ಇಲ್ಲಿ ತನಕ ತಲುಪಿದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಫುಲ್ ಸಪೋರ್ಟ್ ಇದ್ರು. ಸ್ಟಡೀಸ್ ನಾನು ಒಂದು ಸೈಡಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೆ, ಮತ್ತೆ ಸ್ಪೋರ್ಟ್ಸಿಗೆ ಸಹ ಹೋಗ್ತಿದ್ದೆ. ಸೊ ಬೆಳಗ್ಗೆ ಸಂಜೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ನಾನು ಕೆನರಾದಲ್ಲಿ ಕಳ್ತಿರುವಾಗ ಅಮ್ಮ ಸಂಜೆ ಪ್ರಾಕ್ಟೀಸ್ ಅಂದ್ರೆ ಸ್ಕೂಲ್ ಆದ ಮೇಲೆ ಅಮ್ಮ ತಿಂಡಿ ತಗೊಂಡು ಬರ್ತಿದ್ರು. ಮತ್ತೆ ಅಲ್ಲಿಂದ ನಾನು ತಮ್ಮ ಸ್ಪೋರ್ಟ್ಸ್ ಮಾಡ್ತಿದ್ದೆ, ನಾನು ತಮ್ಮ ಸ್ಟೇಡಿಯಂಗೆ ಹೋಗ್ತಿದ್ವಿ. ಸೊ ಹಾಗೆ ಪೇರೆಂಟ್ಸ್ ನನ್ನ ಅಮ್ಮ ಎಲ್ಲ ನೋಡ್ಕೊಂಡಿದ್ರು. ಅಂದ್ರೆ ಡೈಟ್ ಆಗ್ಲಿ ಕ್ಲಿಯರ್, ಅಂದ್ರೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ. ಪೇರೆಂಟ್ಸ್ ಬಗ್ಗೆ ಮತ್ತೆ ಬರ್ತೇನೆ. ಒಂದು ವೀಕ್ಷಕರ ಅಭಿಪ್ರಾಯ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಒಬ್ರು. ಹಲೋ, ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶ್ರೀಶಾ ಭಟ್ ಅಂತ ಪುತ್ತೂರಿಂದ ಒಂದು NGO ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಶ್ರೀಶಾ ಅವರೇ, ಪೋವಾಮಾರ್ ಇದ್ದಾರೆ, ಮಾತಾಡಿ. ಹಲೋ ಮ್ಯಾಮ್. ಹಲೋ ಸರ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್. ಥ್ಯಾಂಕ್ ಯು. ತುಂಬಾ ಸಕ್ಸಸ್ ಸಿಕ್ಕಿದೆ ಅಂಡ್ ನಮಗೆಲ್ಲ ತುಂಬಾ ಪ್ರೌಡ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಅಂದರೆ ನಿಮ್ಗೆ ಅನಿಸ್ತಾ ಉಂಟಾ ಹೀಗೆ ಇನ್ನೂ ಹೆಚ್ಚಿನ ಜನ ಅಥವಾ ಹೆಚ್ಚಿನ ಪೋಮನ್ ಅಂತವರು ಬರಬೇಕು ನಮ್ಮ ಮಂಗಳೂರಿನಿಂದ? ಅಂದ್ರೆ ಲೈಕ್ ನಾನು ಹೇಳಿದೆಲ್ಲ ನಾನು NGO ದಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ. ನಾವು ತುಂಬಾ ರೂರಲ್ ಸ್ಕೂಲ್ಸ್ ಹೋಗ್ತಿರ್ತೀವಿ. ಲೈಕ್ ಅಲ್ಲಿ ನಾವು ತುಂಬಾ ಟ್ಯಾಲೆಂಟ್ ನೋಡ್ತೀವಿ. ಈಗ ಹೇಗೆ ಓಮ ಅವರು ಒಂದು ರೂರಲ್ ಇಂದ ಬಂದಿದ್ದಾರೋ ಅದೇ ತರ ತುಂಬಾ ರೂರಲ್ ಟ್ಯಾಲೆಂಟ್ ನೋಡ್ತಾ ಇರ್ತೀವಿ. ಬಟ್ ಅವ್ರಿಗೆ ಒಂದು ಮೋಟಿವೇಶನ್ ಬೇಕಾಗಿರುತ್ತೆ. ಸೊ ನಾನು ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಅವರು ಇಂಥ ರೂರಲ್ ಟ್ಯಾಲೆಂಟ್ ತುಂಬಾ ಸಪೋರ್ಟ್ ಮಾಡ್ಬೇಕು. ಲೈಕ್ ಅವರು ಮೋಟಿವೇಟ್ ಮಾಡ್ಬೇಕು. ನಾನು ಖಂಡಿತ ಅವ್ರನ್ನ ಒಂದು ಪ್ರೋಗ್ರಾಮಿಗೆ ಕರಿತೀನಿ. ಸೊ ದಟ್ ಅವರು ರೂರಲ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಬೇಕು. ಸೊ ದಟ್ ಡೆಫಿನೆಟ್ಲಿ ಇಂಥ ಟ್ಯಾಲೆಂಟ್ ಈಗ ಬರ್ತದೆ ಅಂತ ನನ್ನ. ಓಕೆ, ಧನ್ಯವಾದ ಶ್ರೀಶಾ ಅವರೇ, ಕರೆ ಮಾಡಿ ವಿಶ್ ಮಾಡಿದ್ರಿ. ಸೊ ರೂರಲ್ ಟ್ಯಾಲೆಂಟ್ಗಳಿಗೆ ಏನಾದರೂ ಹಾಗೆ ಪ್ರೋತ್ಸಾಹ ಕೊಡುವಂಥ ಕನಸು, ಗುರಿ ಏನಿದೆಯಾ? ಅಂದರೆ ನೀವೊಂದು ಸ್ಟೇಜಿಗೆ ಬಂದ ಮೇಲೆ ಒಂದಿಷ್ಟು ಹೊಸ ಮಕ್ಕಳನ್ನು ಅಥವಾ ಹೊಸ ಟ್ರೈನ್ ಅವರನ್ನು ಮಾಡುವಂಥ ಪ್ರಯತ್ನ ಆಗಬೇಕು. ನಾನು ಹಾಗೆ ಥಿಂಕ್ ಮಾಡ್ತಿದ್ದೇನೆ. ನಾನು ತಮ್ಮ ಸೇರಿ ಒಂದು ಅಕಾಡೆಮಿ ಓಪನ್ ಮಾಡಿ ಅಂದ್ರೆ ಈಗ ನಾನು ಅಷ್ಟೇನು ಅದರ ಬಗ್ಗೆ ಏನು ಪ್ಲಾನ್ ಮಾಡಿಲ್ಲ. ಸೊ ಆದ್ರೆ ಪ್ಲಾನ್ ಮಾಡ್ತಿದ್ದೇವೆ, ಅಂದ್ರೆ ಮಾಡಬೇಕು. ಅಂದ್ರೆ ನಾನು ಸಹ ನಾವು ಜೂನಿಯರ್ ಅಲ್ಲಿ ಇರುವಾಗ ತುಂಬಾ ಫೆಸಿಲಿಟೀಸ್ ಎಲ್ಲ ತುಂಬಾ ಕಮ್ಮಿ ಇತ್ತು. ಈಗ ನಮಗೊಂದು ಐಡಿಯಾ ಇದೆ ಹೇಗೆ ಇರಬೇಕು, ಏನು ಮಾಡಬೇಕು, ತುಂಬಾ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ಒಂದು ಲೆವೆಲ್ ತಲುಪಿದಾದ ಮೇಲೆ ಒಂದು 1, 2, 3, 4 ಇಯರ್ಸ್ ಆದ ಮೇಲೆ ಒಂದು ಅಕಾಡೆಮಿ ಎಲ್ಲ ಓಪನ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಸರ್ಕಾರ ಎಲ್ಲ ಹೆಲ್ಪ್ ಮಾಡಿ ಸೊ ಒಂದು ಓಪನ್ ಮಾಡಿ ರೂರಲ್ ಅವರನ್ನು ನಾವು ಐಡೆಂಟಿಫೈ ಮಾಡಬೇಕು. ಈಗ ಸಿಟಿಲಿ ಇದ್ದವರು ಇರ್ತಾರೆ, ಬಟ್ ರೂರಲ್ ಅಲ್ಲಿ ಅವರಿಗಿಂತ ಟ್ಯಾಲೆಂಟ್ ಅವರು ತುಂಬಾ ಇದ್ದಾರೆ. ಮತ್ತೊಂದು ವೀಕ್ಷಕರ ಕರೆ ಕಾಯ್ತಿದೆ. ಹಲೋ, ಹಲೋ, ನಮಸ್ತೆ, ಮಾತಾಡಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡಿ? ನಮಸ್ತೆ, ಹೇಳಿ. ಪೋಮರ್ ಇದ್ದಾರೆ, ಮಾತಾಡಿ. ಹೇಳಿ, ಕೇಳಿಸ್ತಾ ಉಂಟು. ಹಲೋ, ಅವರಿಗೆ ಶುಭಾಶಯಗಳು. ಮಂಗಳೂರು ಹೆಮ್ಮೆ ಆಗ್ತೀರಿ. ಓಕೆ, ಹೇಳಿ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ. ನಾವು ಕಾವೂರಿಂದ ವಾಮನ್ ಸಾಲಿನ ಅಂತೇಳಿ. ವಾಮನ್ ಸಾಲಿನ ಅವರೇ, ಕಾವೂರಿಂದ. ಹೇಳಿ. ಓಕೆ, ಅವರ ಸಾಧನೆಗೆ ಮೆಚ್ಚಿ ನಾವು ಶುಭಾಶಯ ಕೊಡ್ತಿದ್ದೇವೆ. ಥ್ಯಾಂಕ್ ಯು ಸರ್. ಅವರು ನಮ್ಮ ಮಂಗಳೂರು ಹೆಮ್ಮೆಯ ಆಗಿದ್ದಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯ್ತು ಆರೋಗ್ಯ ಕೊಡಲಿ, ಮತ್ತೆ ಅವರಿಗೆ ಸರ್ಕಾರದ ಕೊಡುಗೆ ಕೊಡಲಿ ಎಂದು ಬೇಡ್ತೇನೆ. ಥ್ಯಾಂಕ್ ಯು ಸರ್.
ಓಕೆ, ಎಸ್, ನಿಮ್ಮಂಥ ಲಕ್ಷಾಂತರ ಜನರ ವಿಶ್ವಾಸಿದ್ದ ಕಾರಣನೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಆಗ ನೀವು ಪೇರೆಂಟ್ಸ್ ಬಗ್ಗೆ ಹೇಳುವಾಗ ಅರ್ಧಕ್ಕೆ ನಾನು ಕಟ್ ಮಾಡಬೇಕಾಯಿತು ಕಾಲ್ ಬಂದಾಗ. ಸೊ ಹೇಗೆ ಇರ್ತದೆ ಪೇರೆಂಟ್ಸ್ಗಳ ಒಂದು ಪ್ರೋತ್ಸಾಹ ಅಂತ ಹೇಳಿದರೆ, ಬೆಳಿಗ್ಗೆ ಟ್ರೈನಿಂಗ್ ಹೋಗಬೇಕಾದ್ರೆ ಕೂಡ ಅವರ ಸಹಾಯ ಬೇಕು. ನಿಮ್ಮ ಇಡೀ ಅಂದರೆ ಬೆಳಗ್ಗಿಂದ ಸಂಜೆ ತನಕ, ರಾತ್ರಿ ತನಕ ಹೇಗಿತ್ತು ನಿಮ್ಮ ಬೆಳಗಿನ ರೂಟೀನ್ ಹೇಗಿತ್ತು? ನಾವು ಮ್ಯಾಂಗ್ಳೂರಿಗೆ ಶಿಫ್ಟ್ ಆದ ಮೇಲೆ ಸ್ಟೇಡಿಯಂ ಹೋಗ್ಲಿಕ್ಕೆ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅಮ್ಮ ಆಗಲಿ ನನ್ನ ಈಗ ತನಗೆ ಇಷ್ಟು 13 ಇಯರ್ಸ್ ಆಯ್ತು ನನ್ನ ಸ್ಪೋರ್ಟ್ಸ್ ಕ್ಯಾರಿಯರಲ್ಲಿ. ಎಲ್ಲ ಕಾಂಪಿಟೇಷನ್ಗೆ ಅವರು ಮಿಸ್ ಮಾಡಿಲ್ಲ. ನ್ಯಾಷನಲ್ ಕಾಂಪಿಟೇಷನ್ ಎಷ್ಟು ಕಷ್ಟ ಇದ್ರು ಎಲ್ಲ ಕಾಂಪಿಟೇಷನ್ ಅವರು ಬರ್ತಿದ್ರು. ಕೆಲವೊಮ್ಮೆ ಅವರಿಗೆ ಆಗ್ತಿರ್ಲಿಲ್ಲ, ಆದರೂ ಅವರು ನನಗೋಸ್ಕರ ಅವರು ಬರ್ತಿದ್ರು. ಮತ್ತೆ ತಮ್ಮನು ತುಂಬಾ ಮೋಟಿವೇಶನ್ ಇದೆ. ಯಾವ ಕಾಂಪಿಟೇಷನ್ ಅಲ್ಲಿ ನನಗೆ ಸ್ವಲ್ಪ ನಾನು ತುಂಬಾ ಟೆನ್ಷನ್ ಆಗ್ತೇನೆ ಕಾಂಪಿಟೇಷನ್ ಮಾಡುವಾಗ. ಆದರೂ ಯಾವ್ದಾದ್ರು ಇಂಜುರಿ ಬಂದ್ರೆ, ಅವನು ಸ್ಪೋರ್ಟ್ಸ್ ಇದ್ದ ಕಾರಣ ಅವನಿಗೆ ಕಷ್ಟ ಗೊತ್ತಿದೆ ಏನಂತ. ಪೇರೆಂಟ್ಸಿಗೆ ಅಷ್ಟು ನಮ್ಮ ಇಂಜುರಿ ಬಗ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ, ತುಂಬಾ ಟೆನ್ಷನ್ ತಗೊಳ್ತಾರೆ. ಸೊ ಅಷ್ಟು ನಾನು ಅವರಿಗೆ ಹೇಳಿಕ್ಕೆ ಹೋಗಲ್ಲ. ಹಾಗೆ ತಮ್ಮ ನನಗೆ ತುಂಬಾ ಅವನು ಮೋಟಿವೇಟ್ ಮಾಡಿದ್ದಾನೆ. ಒಂದು ರೋಲ್ ಮಾಡೆಲ್ ಆಗಿ ನಾನು ತಗೊಳ್ಬೋದು. ಯಾಕಂದ್ರೆ ಅವನಿಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಆದರೆ ಈಗ ಸ್ವಲ್ಪ ಇಂಜುರಿ ಆದ ಕಾರಣ ಮಾಡ್ತಿದ್ದಾನೆ, ಆದರೆ ಅಷ್ಟೇನು ಮಾಡ್ತಿಲ್ಲ. ಸೊ ಅವನಿಗೋಸ್ಕರ ನಾನು ಸಹ ಮಾಡ್ಬೇಕಂತ ನನಗೆ ಒಂದು ಅಂದ್ರೆ ಉತ್ಸಾಹ. ಹಾಗಾದ್ರೆ ಎಜುಕೇಶನ್ ಅಂತ ಬೆಳಿಗ್ಗೆ ನೀವು 7 ಗಂಟೆಯಿಂದ ಅಥವಾ 9 ತನಕ ಹಾಗೆ ಪ್ರಾಕ್ಟೀಸ್ ಇತ್ತ ನಿಮ್ಮ ಪ್ರಾಕ್ಟೀಸ್? ಹೌದು, 6 to 8 ಇರ್ತಿತ್ತು. ಮತ್ತೆ ಅದಾದ್ಮೇಲೆ ಸ್ಕೂಲಿಗೆ ಹೋಗ್ತಿದ್ವಿ. ಸೊ ಫುಲ್ ಡೇ ಸ್ಕೂಲ್ ಆದ ಮೇಲೆ ಈವ್ನಿಂಗ್ ಪುನಃ ಪ್ರಾಕ್ಟೀಸ್. ಸೊ ಹಾಗೆ ಶೆಡ್ಯೂಲ್ ಇತ್ತು. ಮತ್ತೆ ನಾನು ಸೇಂಟ್ ಮೇರಿಸಲ್ಲಿ ಓದ್ತಿರುವಾಗ ಅಲ್ಲಿ ಅವರು ಬೇಗ ಬಿಡ್ತಿದ್ರು, 3 o'clock ಹಾಗೆ ನನಗೆ ಈವ್ನಿಂಗ್ ಬಿಡ್ತಿದ್ರು. ಸೊ ಹಾಗೆ ಪ್ರಾಬ್ಲಮ್ ಆಗ STM ಸಹ ಹಾಗೆ ಇತ್ತು, ನನಗೆ ಬೇಗ ಬಿಡ್ತಿದ್ರು. ಸೊ ಅದೇ ಎಲ್ಲರೂ ಸಪೋರ್ಟಿಂದಾಗಿ ನಾನು ಇಲ್ಲಿ ತನಕ ತಲುಪಿದ್ದೇನೆ. ಕರೆಕ್ಟ್, ಎಸ್. ಸೊ ತುಂಬ ಜನರಿಗೆ ಇದೊಂದು ಅಂದರೆ ಹೆಣ್ಣು ಮಕ್ಕಳಿಗೆ ಕನಸಿರುತ್ತೆ, ಗುರಿ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಪ್ರೋತ್ಸಾಹದ ಕೊರತೆ ಕೂಡ ಇರುತ್ತೆ ಅಂತ ಅನಿಸ್ತಾ ಉಂಟಾ? ನಿಮ್ಗಿದ್ದಂಥ ಒಂದು ಸಿಕ್ಕಿದಂಥ ಒಂದು ಸೌಭಾಗ್ಯ ಬೇರೆಯವ್ರಿಗೆ ತುಂಬ ಕಡಿಮೆ ಸಿಗುತ್ತೆ ಅಂತ ಅನಿಸ್ತಾ? ಹಾಗೆ ಇರ್ಬೋದು ಸರ್, ಆದರೆ ಈಗ ತುಂಬ ಚೇಂಜ್ ಆಗಿದೆ ಸರ್. ಈಗ ನಾನು ತುಂಬ ಅಂದರೆ ಅಥ್ಲೆಟ್ಸನ್ನು ನೋಡುವಾಗ ಎಲ್ಲರ ಪೇರೆಂಟ್ಸ್ ಎಲ್ಲರ ಒಂದು ಎಲ್ಲ ಬೇರೆಯವರು ಪರ್ಫಾರ್ಮೆನ್ಸ್ ಮಾಡೋದು ನೋಡಿ. ಈಗ PV ಸಿಂಧು ಆಗಲಿ, ಸಾಕ್ಷಿ ಮಲ್ಲಿಕ, ಎಲ್ಲರೂ ಹುಡುಗಿಯರೇ ಪರ್ಫಾರ್ಮೆನ್ಸ್ ಮಾಡ್ತಿರೋದು. ಸೊ ಅವರವರ ಪೇರೆಂಟ್ಸ್ ಮುಂದೆ ಬರ್ತಿದ್ದಾರೆ ಅವರನ್ನು ಎನ್ಕರೇಜ್ ಮಾಡ್ಲಿಕ್ಕೋಸ್ಕರ. ಸೊ ಈಗ ಅಂದರೆ ನಮ್ಮ ರೂರಲ್, ಈಗ ಕೇರಳ ಆಗಲಿ, ಗುಜರಾತ್ ಆಗಲಿ, ಸೊ ಅದೆಲ್ಲ ತುಂಬ ಅಂದರೆ ತುಂಬ ಶ್ರೀಮಂತರವರಲ್ಲ ನಮ್ಮ ಅಥ್ಲೆಟಿಕ್ ಫೀಲ್ಡಿಗೆ ಬರೋವರು. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಪೋರ್ ಆಗಿರುತ್ತೆ. ಆದರೂ ಅವರ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ ಅಥ್ಲೆಟಿಕ್ಸ್ ಏನಂತ, ಆದರೆ ಅವ್ರು ವಿನ್ನಾಗೂ ಗೊತ್ತಾಗೋದು ಅವರು ಏನು ಮಾಡಿದಾರಂತ. ಸೊ ಹಾಗೆ ಅವರಿಗೆ ಸಿಕ್ಕ ಸಪೋರ್ಟ್ ಬರ್ತಿದೆ ಸರ್. ಮುಂಚೆ ಇದ್ದಾಗೆ ಈಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಓಕೆ, ಸೊ ಇದೇ ಈ ರಿಲೇಯಲ್ಲೇ ಅಥವಾ ಈ ರನ್ನಿಂಗಲ್ಲೇ ಅಥವಾ ಹೀಗೆ ತುಂಬ ಜನಕ್ಕೆ ಬೇರೆ ಬೇರೆ ಆಯ್ಕೆ ಇರ್ಬೋದು. ಈಗ ನೀವು ಹೇಳಿದಾಗ PV ಸಿಂಧು ಅವರದ್ದು ಆಯ್ಕೆ ಬೇರೆ ಇತ್ತು, ಸಾಕ್ಷಿ ಮಲ್ಲಿಕದ ಆಯ್ಕೆ ಬೇರೆ ಇತ್ತು, ನಿಮ್ಮದೊಂದು ಆಯ್ಕೆ. ಸೊ ಇದನ್ನು ತಗೊಳ್ಬೇಕು ಅಂದರೆ ನಿಮ್ಗೆ ಯಾವತ್ತಾದರೂ ಅನಿಸಿದ ಕಾರಣ ಏನಾದ್ರು ಇದೆಯಾ? ಇಲ್ಲ, ಕಾರಣ ಏನಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಮಾಡಿದ 100-200 ಇವೆಂಟ್ ಇತ್ತು. ಸೊ 400 ನಾನು ಅಂಡರ್ 16 ಇರುವಾಗ ಸ್ಟಾರ್ಟ್ ಮಾಡಿದಷ್ಟೇ. ಸೊ ಅದಾದ್ಮೇಲೆ ಅದರಲ್ಲಿ ಕ್ಲಿಕ್ ಆದೆ. ಸೊ ನಾವು ರಿಲೇಗೆ ಹೋಗ್ಬೇಕಂದ್ರೆ 400 ಓಡಿ ಅದರಲ್ಲಿ ನಾವು ಸೆಲೆಕ್ಟ್ ಆದ ಮೇಲೆ ರಿಲೇಗೆ ಹೋಗೋದು. ಸೊ ಆಟೋಮೆಟಿಕಲಿ ಅದನ್ನ ರಿಲೇಗೆ ನಾವು ಕನ್ವರ್ಟ್ ಆಗ್ತೇವೆ 400 ನಾವು ಒಳ್ಳೆ ಮಾಡಿದ್ರೆ. ಸೊ ಹಾಗೆ ನಾವು ರಿಲೇಗೆ ಅಲ್ಲಿ ಕನ್ವರ್ಟ್ ಆದದ್ದು. ಓಕೆ, ಸೊ ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡಿ ಹೇಳಿ. ಧ್ವನಿ. ನಮಸ್ತೆ, ಹೇಳಿ ರೇಗೋ ಅವರೇ, ಮಾತಾಡಿ. ಪೋಮ್ ಅವರಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ತಂದೆ ರಾಜಣ್ಣ ಅವರದು ಪೇರೆಂಟ್. ಓಕೆ, ಹೌದು. ನಮ್ಮ ದೇಶಕ್ಕೆ, ಕರ್ನಾಟಕಕ್ಕೆ ಒಂದು ಒಳ್ಳೆ ಒತ್ತಡ ಕೊಟ್ಟು ಒಂದು ಚಿನ್ನದ ಪದಕ ಬಂದು ಎದುರು ಕೊಟ್ಟರಿಗೆ ಬಹಳ ಹೆಮ್ಮೆಯ ವಿಚಾರ. ನೋಡಿ ಬಹಳ ಖುಷಿ ಆಯ್ತು. ಒಂದು ಎಸ್, ಗೆಳೆಯನ ಮಗಳು ಅಂತ ಹೇಳಿದ್ರಿ. ಗೆಳೆಯನ ಮಗಳು ಅಂತ ಹೇಳಿದ್ರಿ. ಹೇಗೆ, ಎಷ್ಟು ಇನ್ನೂ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಡಬಲ್ ಖುಷಿ ಇರಬೇಕಲ್ವಾ? ಇನ್ನು ಮುಂಚೆಯೂ ಇವರಿಗೆ ಇನ್ನೂ ಸಹ ಈ ಅಥ್ಲೆಟ್ ಆಗಲಿ, ಗೇಮ್ಸ್ ನಲ್ಲಿ, ಪಂದ್ಯಾಟದಲ್ಲಿ ಇನ್ನೂ ಸಹ ಅವರಿಗೆ ಎಂತದೇ ಪ್ರೋತ್ಸಾಹ ನಮ್ಮದು ಮತ್ತೆ ಹೆಗಳಿಗೆ ಇನ್ನೂ ಸಹ ಅವರಿಗೆ ದೊಡ್ಡ ಪ್ರಶಸ್ತಿ ಸಿಗಲಿ. ಮಾತ್ರ ಅವರಿಗೆ ಏಷ್ಯನ್ ಕಪ್ ನಲ್ಲಿ ಮಾತ್ರ ಅಲ್ಲ, ಮುಂದೆ ಒಲಿಂಪಿಕ್ಸ್ ನಲ್ಲಿ ಅವರಿಗೆ ಒಂದು ಹೆಸರು ಬರಲಿ ಅಂತ ನಮ್ಮ ಆರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಪ್ರತಿಯೊಬ್ಬರಿಗೊಂದು ಅವರಿಗೆ ಹೇಳಿದ್ರು ಇನ್ನೂ ಹೆಚ್ಚು ಅಂತ ಹೇಳಿದ್ರೆ, ನಿಮ್ಮ ಗುರಿ ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಯಾವ್ದು ಇರ್ಬೋದು? ಇನ್ನು ಎಲ್ಲ ಸಿಕ್ಕಿದೆ ನನಗೆ. ಇನ್ನು ಹೆಚ್ಚಿರೋದು ಒಲಿಂಪಿಕ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್. ಅದರಲ್ಲಿ ಒಂದು ಮೆಡಲ್ ಇಲ್ಲ, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಇಲ್ಲ. ಬಾಕಿ ಎಲ್ಲ ಕಾಂಪಿಟೇಷನ್ ಅಲ್ಲಿ ಆಲ್ಮೋಸ್ಟ್ ಮೆಡಲ್ ಇದೆ. ಕಾಮನ್ವೆಲ್ತ್ ಯೂತ್ ಅಲ್ಲಿ ಇದೆ, ಜೂನಿಯರ್ ಅಲ್ಲಿ ಇದೆ. ಅದರ ಸೀನಿಯರ್ ಕಾಮನ್ವೆಲ್ತ್, ಒಲಿಂಪಿಕ್ಸ್, ಆಲ್ಮೋಸ್ಟ್ ಕಾಮನ್ವೆಲ್ತ್, ಒಲಿಂಪಿಕ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್ ಸೇಮ್ ಲೆವೆಲ್ ಇರೋ ಕಾಂಪಿಟೇಷನ್. ಸೊ ಅದರಲ್ಲಿ ಒಂದು ಬೇಕಂತ ಇದೆ, ಬಾಕಿ ಎಲ್ಲ ನನಗೆ ಸಿಕ್ಕಿದ್ದೆ. ಕರೆಕ್ಟ್, ಎಸ್. ಓಕೆ,
ಸೊ ನೀವು ಒಲಿಂಪಿಕ್ಸ್ ಬಗ್ಗೆ ಅಂತಿಮ ಗುರಿ ಅಂತ ಹೇಳಿದ್ರಿ. ಈಗಿನ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ಅಲ್ಲಿ ಹೋದ ನಂತರ ಪರ್ಫಾರ್ಮೆನ್ಸ್ ಎಂಟಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ? ಎಂಟಲ್ಲಿ ಡಿಫ್ರೆಂಟ್ ಸರ್, ಯಾಕಂದ್ರೆ ಈಗ ನಾವು 328 ಮಾಡಿದ್ದೇವೆ. ಸೊ ಒಲಿಂಪಿಕ್ಸ್ ಅಲ್ಲಿ ಬ್ರಾನ್ಸ್ ಬರ್ಬೇಕಂದ್ರೆ 325 ಆದ್ರೆ ನಾವು ಕ್ಲಾಕ್ ಮಾಡಬೇಕು, 325, 24. ಗೋಲ್ಡ್ ಸಿಲ್ವರ್ 320, ಅದು ಬೇರೆ ರೇಂಜಲ್ಲಿ ಇದೆ. ನಾವು ಟ್ರೈ ಮಾಡ್ಬೋದು, ಆದರೆ ಬ್ರಾನ್ಸ್ಗೆ ನಾವು 325, 324 ಕ್ಲಾಕ್ ಮಾಡಿದ್ರೆ ಒಂದು ಮೆಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಕ್ಟ್, ಎಸ್. ಸೊ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದಿಷ್ಟು ಹೆಚ್ಚು ಪ್ರೋತ್ಸಾಹ ಅಂತ ಹೇಳಿದ್ರೆ ಆರ್ಥಿಕ ಅದು ಕೂಡ ಬೇಕಾಗತ್ತೆ. ಹೌದು. ಸರ್ಕಾರದ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಸರ್ಕಾರ ತುಂಬಾ ಅಂದ್ರೆ ಅವರ ಸಪೋರ್ಟ್ ತುಂಬಾ ಇದೆ ಸರ್. ಯಾಕಂದ್ರೆ ನಾವು ಕ್ಯಾಂಪಲ್ಲಿ ಇರುವಾಗ ನಮಗೆ ಎಲ್ಲರಿಗೆ ಬೇಕಾಗಿ ಒಂದು ಫಿಸಿಯೋ ಆಗಲಿ ಮಸಾಜರ್ ಆಗಲಿ ಹಾಗೆ ಸಿಗುತ್ತೆ. ಸೊ ನಮಗೆ ಏನಾದರೂ ಇಂಜುರಿ ಬರುವಾಗ ಸಡನ್ ಆಗಿ ಅವರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಬೇರೆ ಅಥ್ಲೆಟ್ಸ್ ನೋಡ್ಕೊಳ್ಬೇಕು. ಸೊ ಈಗ ನಮಗೆ ಫಿನಾನ್ಷಿಯಲಿ ನಾವು ಎಷ್ಟು ಜಾಸ್ತಿ ಅಂದ್ರೆ ಯಾಕಂದ್ರೆ ಫಿಸಿಯೋ ಅವ್ರದ್ದು ಪರ್ ಮಂತ್ ತುಂಬಾ ಖರ್ಚಿರುತ್ತೆ. ಸೊ ಅದನ್ನೆಲ್ಲ ಸರ್ಕಾರ ನಾವು ಮುಂಚೆನೇ ಸಹ ಇದನ್ನೇ ಹೇಳಿದ್ದೇವೆ, ಸರ್ಕಾರದಿಂದ ಇಂಥ ಫೆಸಿಲಿಟೀಸ್ ನಮಗೆ ಸಿಗ್ಬೇಕು, ಆದ್ರೆ ನಮಗೇನು ಸಿಗ್ಲಿಲ್ಲ. ಸೊ ಅದು ನಾನು ಹೇಳ್ತಾನೆ ಇರೋದು ಆಯ್ತು. ಸೊ ನಮಗೆ ನಮ್ಮ ಕೈಯಿಂದ ಸಹ ಕೊಡ್ಲಿಕ್ಕೆ ಆಗಲ್ಲ, ಅಷ್ಟೇ ನಮಗೆ ಫೈನಾನ್ಷಿಯಲಿ ನಾವೇನು ಅಷ್ಟು ಸ್ಟ್ರಾಂಗ್ ಇಲ್ಲ. ನನಗೆ ಎಷ್ಟಾಗುತ್ತೆ ನಾವು ಅಷ್ಟು ಮಾಡಿದೆ, ನಮ್ಮ ಪೇರೆಂಟ್ಸ್ ಅಷ್ಟು ಮಾಡಿದ್ದಾರೆ. ಸೊ ನಾನೀಗ ONGC ವರ್ಕ್ ಮಾಡ್ತಿದ್ದೇನೆ, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ, ಆದರೆ ನಮಗೆ ಬೇಕಾಗಿ ನಮಗೆ ಸಿಗ್ತಿಲ್ಲ. ಸೊ ಅದು ನಮಗೆ ಗೌರ್ಮೆಂಟ್ ಇಂದನೇ ಸಿಗ್ಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ತುಂಬಾ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಬಟ್ ಅದು ಓವರ್ ಆಲ್ ಗೆ ಮಾಡ್ತಿದ್ದಾರೆ, ಇಂಡಿವಿಜುವಲ್ ಅಥ್ಲೆಟ್ ಆಗಿ ನಮಗೆ ಸಿಗ್ತಿಲ್ಲ. ಕರೆಕ್ಟ್, ಎಸ್. ಸೊ ಬೇರೆ ದೇಶಗಳಿಗೆ ಕಂಪೇರ್ ಮಾಡುವಾಗ ಅಲ್ಲಿ ಹೌದು, ನಾನು ಈಗ ಇಷ್ಟು ಸತಿ ತುಂಬಾ ಕಂಟ್ರೀಸ್ಗೆ ಹೋಗಿದ್ದೇನೆ. ಸೊ ಅದರಲ್ಲಿ ಎಲ್ಲರಿಗೆ ಇಂಡಿವಿಜುವಲ್ ಆಗಿದೆ, ಡೈಟಿಷಿಯನ್ ಆಗಲಿ ನ್ಯೂಟ್ರಿಷನ್, ಓಕೆ ಅವರು ವರ್ಲ್ಡ್ ಲೆವೆಲ್ ಅಥ್ಲೆಟ್ಸ್, ಅದೇ ನಾವು ಆ ಲೆವೆಲ್ಗೆ ರೀಚ್ ಆಗಬೇಕಾದ್ರೆ ನಮಗೆ ಇಂಥ ಫೆಸಿಲಿಟಿ ಸಿಕ್ಕಿದ್ರೆ ಆ ಲೆವೆಲ್ ನಾವು ರೀಚ್ ಆಗ್ತೇವೆ. ಸೊ ಜಸ್ಟ್ ನಾವೀಗ ಪಾರ್ಟಿಸಿಪೇಟ್ ಮಾಡೋದು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಲಿ, ಕಾಮನ್ವೆಲ್ತ್ ಆಗಲಿ, ಒಲಿಂಪಿಕ್ಸ್ ನಾವು ಪಾರ್ಟಿಸಿಪೇಷನ್ ತುಂಬಾ ಮಾಡಿದೆ. ನಾನು 2 ಒಲಿಂಪಿಕ್ಸ್ ಮಾಡಿ ಪಾರ್ಟಿಸಿಪೇಷನ್ ಅಲ್ಲ, ನಮಗೆ ಈಗ ಮೆಡಲ್ ಬೇಕು. ಸೊ ಅದಕ್ಕೆ ನಮಗೆ ಫೆಸಿಲಿಟೀಸ್ ಜಾಸ್ತಿ ಆಗಬೇಕು. ಬಹುಶಃ ಇದು ಇಂಡಿವಿಜುವಲ್ ಕೇರ್ ತೆಗೆದುಕೊಳ್ಳಿಕ್ಕೆ ಸರ್ಕಾರಗಳಿಗೆ ಅದು ಗೊತ್ತಿಲ್ವಾ, ಅಥವಾ ನೀವು ಅದು ಅವ್ರ ಮನಸ್ಸು ತೆಗೆದುಕೊಳ್ತಿಲ್ಲ ಅಂತ ಹೇಗೆ ಹೇಳ್ತೀವಿ? ಇಲ್ಲ ಸರ್, ನಾನು ಇದರ ಬಗ್ಗೆ ನಾನು ಮಾತಾಡಿದ್ದೇನೆ, ಅಂದ್ರೆ ಇದರ ಬಗ್ಗೆ ನಾನು ಯಾವ ಟಿವಿ ಇಂಟರ್ವ್ಯೂ ಇದ್ರೂ ಹೇಳಿದ್ದೇನೆ. ಸೊ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದ್ರೆ ನನಗೆ ಈಗ ತನಕ ಸಿಗ್ಲಿಲ್ಲ. ಆದ್ರೆ ಮೊನ್ನೆ ಕುಮಾರಸ್ವಾಮಿ ಸರ್ ಅವರು CM ಅವರು ಹೇಳಿದ ಮಾತಲ್ಲಿ ನನಗೆ ಅದೊಂದು ಮಾಡಬಹುದು ಅಂತ ಅದೊಂದು ಫೀಲ್ ಬಂದಿದೆ, ಏನಾದ್ರೂ ಹೆಲ್ಪ್ ಸಿಗ್ಬೋದು ನೋಡ. ಎಸ್, ನಮ್ಮದು ಲಾಸ್ಟ್ ಟೈಮ್ ನಾವು ಎಲ್ಲ ಸಾಮಾಜಿಕ ತಾಣಗಳು ನೋಡಿದ ಪ್ರಕಾರ ಸೆಂಟ್ರಲ್ ಸ್ಪೋರ್ಟ್ಸ್ ಮಿನಿಸ್ಟರ್ ರಾಥೋಡ್ ಅವರು ಕೂಡ ಪರ್ಸನಲ್ ಆಗಿ ಅಲ್ಲಿ ಬಂದು, ಹೌದು, ಅವರು ಅವರಿಗೆ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿದೆ, ಯಾಕಂದ್ರೆ ಅವರು ಸ್ವತಃ ಅಥ್ಲೆಟ್. ಸೊ ಅವರಿಗೆ ಅವರ ನಮ್ಮ ಸ್ಪೋರ್ಟ್ಸ್ ಅಥ್ಲೆಟ್ಸ್ ಅವ್ರದ್ದು ಏನ್ ಕಷ್ಟ ಗೊತ್ತಿದೆ, ಒಂದು ಫ್ರೆಂಡ್ಲಿ ಆಗಿ ಅವರು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು. ಸೊ ಅವರಿಗೆ ಒಳ್ಳೆ ಅಂದ್ರೆ ನಾಲೆಜ್ ಇದೆ, ನಾಲೆಜ್ ಇದೆ, ಕಷ್ಟ ಏನು, ಎಷ್ಟು ಕಷ್ಟ ಪಡ್ತೇವೆ ಹಾಗೆ ಅವರಿಗೆ ಒಂದು ಗೊತ್ತಿದೆ, ಅವ್ರು ಮೆಡಲ್ ಬರೋದು ಎಷ್ಟು ಕಷ್ಟ ಅಂತ. ಕರೆಕ್ಟ್, ಎಸ್. ಓಕೆ, ಹಾಗಾದರೆ ಒಬ್ಬರು ಸ್ಪೋರ್ಟ್ಸ್ ಅಥವಾ ಅಥ್ಲೆಟ್ ಆಗಬೇಕಂತ ಹೇಳಿದ್ರೆ, ಸ್ಪೋರ್ಟ್ಸ್ ಪರ್ಸನ್ ಅಥವಾ ಕ್ರೀಡೆಗೆ ಬರಬೇಕು ಅಂತ ಹೇಳಿದ್ರೆ ಬಹುಶಃ ದೈಹಿಕ ಮತ್ತು ಮಾನಸಿಕ ಎರಡೂ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಅಂತ. ಸೊ ಹೇಗೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀರಿ ಇಷ್ಟು ವರ್ಷ? ಸುಮಾರು 10-12 ವರ್ಷ ಆಯಿತು ಆಲ್ಮೋಸ್ಟ್. ಫಿಸಿಕಲಿ ನಾನು ಬ್ಯಾಲೆನ್ಸ್ ಆಗಿದ್ದೇನೆ, ಆದರೆ ಮೆಂಟಲಿ ಸ್ವಲ್ಪ ಕೆಲವು ಸತಿ ಒಮ್ಮೊಮ್ಮೆ ಇಂಜುರಿ ಬರುವಾಗ ತುಂಬ ನಾನು ಡಿಮೋಟಿವೇಟ್ ಆಗ್ತೇನೆ. ಸೊ ಆಗ ನನ್ನ ಪೇರೆಂಟ್ಸ್ ಅವರೇ ನನಗೆ ಮೋಟಿವೇಶನ್ ಆಗಿ ಕೊಟ್ಟದ್ದು, ಬೇರೆ ಯಾರು ಈ ಸೈಕಾಲಜಿಸ್ಟ್ ಆಗಲಿ ಯಾರು ನನಗೆ ಮೋಟಿವೇಶನ್ ಮಾಡಲಿಲ್ಲ, ಅವರೇ ನನಗೆ ಮುಂದೆ ಹೋಗ್ಲಿಕ್ಕೆ ಅವರೇ ನನಗೆ ಮೋಟಿವೇಶನ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಇಷ್ಟು ವರ್ಷ ಮಾಡ್ತಿದ್ದೇನೆ. ಅವರ ಸಪೋರ್ಟ್ ಇಲ್ಲದೆ ಈಗ ಕೆಲವರು 25-26 ಮದುವೆ ಆಗಬೇಕು, ಹಾಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದೇ ನನಗೆ ಪೇರೆಂಟ್ಸ್ ನನಗೆ ಹಾಗೇನು ನನ್ನ ಮೇಲೆ ಸ್ಟ್ರೆಸ್ ಆಗ್ತದೆ, ನನಗೆ ಎಷ್ಟು ಬೇಕಷ್ಟು ಮಾಡ್ಬೋದು ಅಂತ ಹೇಳಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಫುಲ್ ಅವಕಾಶ ಕೊಟ್ಟಿದ್ದಾರೆ. ಸೊ ಅನೇಕ ಬಾರಿ ಮೆಂಟಲ್ ಪ್ರೆಷರ್ ಇರುತ್ತೆ, 100ಕ್ಕೆ 100 ತುಂಬಾ ಇರುತ್ತೆ ಸರ್. ಅಂದರೆ ಒಂದು ನೀವು ಇಡೀ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ರಾಷ್ಟ್ರದಲ್ಲಿ ಎಷ್ಟು ನಿಮಗೆ ಸಪೋರ್ಟ್ ಸಿಕ್ಕಿದೆಯಾ ಅಂತ ಅದು ಬೇರೆ ವಿಚಾರ. ಆದರೆ ನೀವು ರಾಷ್ಟ್ರದಲ್ಲಿ ಹೋಗುವಾಗ ತುಂಬ ಜನ ನಿಮ್ಮನ್ನು ಇಂಡಿಯಾ ಅಂತೇಳಿ ಆ ಫ್ಲಾಗಿನ ಅಡಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ. ಸೊ ಮೊದಲ ಬಾರಿಗೆ ಅಂತ ಒಂದು ಅಂತಾರಾಷ್ಟ್ರೀಯ ಇದಕ್ಕೆ ಫೀಲ್ಡಿಗೆ ಕಾಲಿಡುವಾಗ ರೋಮಾಂಚನ ಆಯಿತಾ, ಅಥವಾ ಒಂದು ಉತ್ಸಾಹ, ಅಥವಾ ಹೇಗಿತ್ತು ಅಂತೇಳಿ? ನಂದು ಫಸ್ಟ್ ನಾನು ಜೂನಿಯರ್ ಆಗಿರೋ ಮೇಜರ್ ಕಾಂಪಿಟೇಷನ್ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ ಆಡಿದ್ದು. ಸೊ ಆಗ ನಮಗೆ ಇಂಟರ್ನ್ಯಾಷನಲ್ ಹೋಗ್ಬೇಕು ಅಷ್ಟೇ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮೆಡಲ್ ಆಗಿ ನಾವು ಸಣ್ಣವರೆಲ್ಲ ಮೆಡಲ್ ಮಾಡಬೇಕನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಅದಾದ ಮೇಲೆ ನಾನು ಬೀಜಿಂಗ್ ಒಲಿಂಪಿಕ್ಸ್ಗೆ ಹೋದೆ. ಅಲ್ಲಿ ಸಹ ಒಲಿಂಪಿಕ್ಸ್ ಅಂತ ಹೇಳುವಾಗ ಪಾರ್ಟಿಸಿಪೇಷನ್ ಅಷ್ಟೇ ಆಯಿತು. ಮತ್ತೆ ಆದರೆ ಮತ್ತೆ ಮಾಡುವಾಗ ಮೆಡಲ್ ಬೇಕು ಇಂಟರ್ನ್ಯಾಷನಲ್ ಅಲ್ಲಿ. ಮತ್ತೆ ಅದಾದ್ಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಮಾಡಿದೆ, ಸೊ ಹಾಗೆ ಮೆಡಲ್ ಬಂತು. ಸೊ ಮೆಡಲ್ ನಾವೊಂದು ಲೆವೆಲ್ಗೆ ತಲುಪುವಾಗ ನಮ್ಮ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಇನ್ನು ಮಾಡಬೇಕು, ಜನರೇ ವಾಟ್ ದೇ ಥಿಂಕ್, ನಿರೀಕ್ಷೆ ಜಾಸ್ತಿ ಆಗುತ್ತೆ. ಸೊ ಹಾಗೆ ನಮ್ದು
ಹಾಗೆ ಹಾಗೆ ಹೋಪ್ಸ್ ಮತ್ತೆ ಅವರಿಂದ ಏನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗೆ ನಿಮ್ಗೂ ಆ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಕೆಲವು ಸತಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೆಲವರು ಎನಿಸ್ತಾರೆ ನಾವು ನಮಗಿನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ತುಂಬಾ ಜನ ಎನಿಸಿದ್ದಾರೆ ನನ್ನ ಇದರಲ್ಲಿ. ನಾವೀಗ 4th 5th ಪೊಸಿಷನ್ ಅಲ್ಲಿ, ಅದೇ ನಮ್ಮ ಕೋಚಿಗೆ ನಮ್ಮ ಮೇಲೆ ತುಂಬಾ ವಿಶ್ವಾಸ, ನಾವು ಮಾಡ್ಬೋದು ಅಂತ. ಸೊ ಆ ಒಂದು ಜನರು ಕೆಲವು ಸತಿ ಚಿಂತೆ ಮಾಡುವಾಗ ಅವರು ದೇ ಶುಡ್ ನೋ ವಾಟ್ ದೇ ಆರ್ ಸೇಯಿಂಗ್. ಅಂದ್ರೆ ನಾವು ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಅದು ಅವರು ಚಿಂತೆ ಮಾಡಲ್ಲ. ಜಸ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಇದು ಇನ್ನು ಅವಳಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಒಮ್ಮೆ 2009 ನನಗೆ ಟೋ ಇಂಜುರಿ ಆಗಿತ್ತು. ಸೊ ಆಗ ಒಂದು ಯಾರೋ ಪೇಪರ್ ಅವರು ಬರ್ದಿದ್ರು ಅವಳು ಮಾಯ ಆಗಿದ್ದಾಳೆ ಅಂತ. ನನಗೆ ಅದು ಆ ವರ್ಡ್ ಈಗ ನೆನಪಿದೆ. ನನಗೆ ಕೆಲವು ಸತಿ ಎನಿಸ್ತೇನೆ ನಾನು ಈ ವರ್ಡ್ ಇಂದ ನಾನು ಈಗ ತನಗೆ ಇಲ್ಲಿ ಮಾಡಿದ್ದೇನೆ, ಮೇ ಬಿ ಐ ಹ್ಯಾವ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್. ಸೊ ಹಾಗೆ ಒಂದು ಆ ಒಬ್ಬೊಬ್ರು ಹೇಳಿದ ಮಾತು ನಾನು ಕೆಲವು ಸತಿ ಬೇಸರ ಆಗ್ತದೆ, ಆದ್ರೆ ನಾನು ಅದನ್ನು ಮೆಟ್ಟು ಮಾಡಲೇಬೇಕು ಎನ್ನುವಂಥ ಒಂದು ಗುರಿ. ಹಾಗಾದರೆ ಮೂಲಭೂತ ಸೌಲಭ್ಯಗಳು ನಮ್ಮ ದೇಶದಲ್ಲಿ ಒಂದಿಷ್ಟು ಜಾಸ್ತಿ ಆಗ್ತಾ ಇದ್ರೆ ಇನ್ನಷ್ಟು ಸ್ಪೋರ್ಟ್ಸ್ ಪರ್ಸನ್ ಹುಡ್ತಿದ್ರು ಅಂತ ನಿಮ್ಗೆ ಆಗ್ಬೋದು ಸರ್. ಇನ್ನೂ ಟೈಮ್ ಇದೆ ಸರ್. ಯಾಕಂದ್ರೆ ಈಗ ಗೌರ್ಮೆಂಟ್ ಎಲ್ಲ ಚೇಂಜ್ ಆಗಿದೆ, ಅವರು ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಫೋಕಸ್ ಮಾಡಬೇಕು. ಯಾಕಂದ್ರೆ ರೂರಲ್ ಏರಿಯಾಸ್, ಮಂಗಳೂರಲ್ಲೇ ರೂರಲ್ ಏರಿಯಾ ತುಂಬಾ ಅಥ್ಲೆಟ್ಸ್ ಇದ್ದಾರೆ. ಆದರೆ ಅವರನ್ನು ಒಂದು ಐಡೆಂಟಿಫೈ ಮಾಡ್ಲಿಕ್ಕಾಗಲಿ, ಅವರಿಗೆ ಸಪೋರ್ಟ್ ಒಂದು ಸಿಕ್ಕಿದ್ರೆ ಅವರು ಒಳ್ಳೆ ಮಾಡ್ಬೋದು. ಆದರೆ ಏನು ಅವರಿಗೆ ಬ್ಯಾಕ್ ಗ್ರೌಂಡ್ ಅವರು ಪೂರ್ ಆದರೆ, ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಏನೋ ಸಿಗದಿದ್ದರೆ ಅವರು ಮಾಡಿ ಅವರಿಗೆ ಒಂದು ಮೋಟಿವೇಶನ್ ಬರಲ್ಲ. ಸೊ ನಮ್ಮನ್ನು ನೋಡಿ ಅವರು ಮಾಡ್ಬೋದು, ಅದರ ಒಂದು ಸ್ಟೇಟ್ ನ್ಯಾಷನಲ್ ವರೆಗೆ ತಲುಪಬಹುದು. ಆದರೆ ಇನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಇನ್ನೂ ಫೆಸಿಲಿಟೀಸ್, ಒಳ್ಳೆ ಫೆಸಿಲಿಟೀಸ್ ಬೇಕು. ಕರೆಕ್ಟ್. ಸೊ ನೀವು ಮಂಗಳೂರಿನಲ್ಲಿ ಸಿಟಿಯಲ್ಲಿ ಇದ್ದಾಗ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಆಯಿತು ಅಂತ ಅನಿಸ್ತಾ ಉಂಟು? ಯೂಸ್ ಆಯಿತು? ಕ್ರೀಡಾಂಗಣ ಹತ್ತಿರ ಇತ್ತು? ಕ್ರೀಡಾಂಗಣ ಹತ್ತಿರ ಇತ್ತು ಸರ್, ಆದರೆ ನಮಗೆ ಕ್ರೀಡಾಂಗಣ ಹತ್ತಿರ ಇದ್ದು ಏನು ಯೂಸ್ ಇಲ್ಲ. ಪ್ರಾಕ್ಟೀಸ್ ಮಾಡ್ತೇವೆ, ಆದರೆ ಅದಕ್ಕೆ ಬೇಕಾದ ನಮಗೆ ಸೌಲಭ್ಯಗಳು ಸಿಗ್ಲಿಲ್ಲ. ನಾವು ಆಗ ಸಿಂಧರ್ ಟ್ರ್ಯಾಕ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಅಷ್ಟೇ ಸಿಂಥೆಟಿಕ್ ಬಂದದಷ್ಟೇ. ಸೊ ಆ ಟೈಮಲ್ಲಿ ಸಿಂಥೆಟಿಕ್ ಎಲ್ಲ ಇದ್ದಿದ್ರೆ ಇನ್ನೂ ಒಳ್ಳೆ ಅಥ್ಲೆಟ್ಸ್ ಬರ್ತಿದ್ರು. ಓಕೆ. ಹಾಗಿದ್ರೆ ಸರ್ಕಾರ ಮಾಡಿದ್ದು ಅಥವಾ ಖಾಸಗಿ ಕಂಪನಿಗಳು ಏನಾದರೂ ಉದ್ಯೋಗ ಕೊಟ್ಟು ತಮ್ಮ ಜವಾಬ್ದಾರಿ ನಿರ್ವಹಿಸಿದೆ ಅಂತ ಹೇಳ್ಬೋದಾ? ಆ ನಿಟ್ಟಿನಲ್ಲಿ ಏನಾದರೂ ಹೆಲ್ಪ್ ಆಗಿದೆ ಅಂತ? ಹಾಗೆ ನನಗೇನು ಓಕೆ. ಎಸ್. ಓಕೆ. ಹಾಗಾದರೆ ಕಾಲೇಜ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಇದಕ್ಕೆ ಸ್ಪೋರ್ಟ್ಸಿಗೆ ಕೊಡುವಂಥ ಇಂಪಾರ್ಟೆನ್ಸ್ ತುಂಬ ಕಡಿಮೆ ಆದ ಕಾರಣ ಎಲ್ಲ ಒಂದು ಕಡೆಯಲ್ಲಿ ಅದು ಇರ್ಬೋದು ಸರ್. ಯಾಕಂದ್ರೆ ಈಗ ಒಂದು ಹೊಸ ರೂಲ್ಸ್ ಬಂದಿದೆ, ಇನ್ನು ಎಜುಕೇಶನ್ ಒಟ್ಟಿಗೆ ಸ್ಪೋರ್ಟ್ಸ್ ಸಿಲೆಬಸ್ ಆ್ಯಡ್ ಮಾಡಬೇಕು. ಅದೊಂದು ಒಳ್ಳೆ ರಾಥೋಡ್ ಅವರು ಮಾಡಿದವರು ಒಂದು ಅವರೊಂದು ತಕೊಂಡು ಬಂದಿದ್ದಾರೆ, ಹೀಗೆ ಮಾಡ್ಬೇಕು. ಅದೊಂದು ಒಳ್ಳೆ ಒಂದು ಪಾಸಿಟಿವ್ ಸೈನ್. ಇನ್ನು ಅಥ್ಲೆಟ್ಸ್ ಬರ್ಬೋದು. ಯಾಕಂದ್ರೆ ಕೆಲವರು ಫುಲ್ ಟೈಮ್ ಎಜುಕೇಶನ್ ಬಗ್ಗೆನೇ ಫೋಕಸ್ ಮಾಡ್ತಿದ್ದಾರೆ. ಈಗ ಎಜುಕೇಶನ್ ಓದ್ತಾ ಇದ್ದವರು ಈಗ ಗ್ರಾಜುಯೇಷನ್ ಆಗಲಿ MBA ಮಾಡುವಾಗ ಜಾಬ್ ಇಲ್ಲದೆ ಇರ್ತಾರೆ. ತುಂಬಾ ಜನ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸ್. ಆದರೆ ನಾವು ಸ್ಪೋರ್ಟ್ಸ್ ಇದ್ದವರು ಒಳ್ಳೆ ಲೈಫ್ ಸೆಟಲ್ ಆಗಿದ್ದೇವೆ. ಥ್ರೂ ಸ್ಪೋರ್ಟ್ಸ್ ಕೂಡ ತುಂಬಾ ಈಗ ಆಫರ್ಸ್ ಇದೆ, ರೈಲ್ವೇಸ್ ಇಂದ ಆಗಲಿ, ONGC ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ. ಥ್ರೂ ಸ್ಪೋರ್ಟ್ಸ್ ಕೂಡದಲ್ಲಿ ಡಿಗ್ರಿ ಮುಗಿಸಿದವರದು ಜಾಬ್ ಒಳ್ಳೆ ಲೈಫ್ ಸೆಟಲ್ ಆಗಿದೆ. ಸೊ ನಾನು ಅಥ್ಲೆಟಿಕ್ಸ್ ಮಾತ್ರ ಅಲ್ಲ, ಬೇರೆ ಗೇಮ್ಸ್ ಅವ್ರು ತಕೊಂಡ್ರೆ ಹೇಗಾದ್ರೂ ಅವ್ರ ಲೈಫ್ ಒಂದು ಸೆಟಲ್ ಆಗುತ್ತೆ. ಈಗ ಪೂರ್ ಬ್ಯಾಕ್ ಗ್ರೌಂಡ್ ಇದ್ದವ್ರದೇ ಲೈಫ್ ಆಲ್ಮೋಸ್ಟ್ ಸೆಟಲ್ ಆಗುತ್ತೆ. ಕರೆಕ್ಟ್. ಎಸ್. ಬಹುಶಃ ಕ್ರಿಕೆಟಿಗೆ ಸಿಕ್ಕಿದಷ್ಟು ಇಂಪಾರ್ಟೆನ್ಸ್ ನಮ್ಮ ದೇಶದಲ್ಲಿ ಬೇರೆ ಗೇಮ್ ಸಿಗ್ತಾ ಇಲ್ಲ. ಆದ್ರೆ ಈಗ ತುಂಬಾ ಇಂಪ್ರೂವ್ ಆಗಿದೆ ಸರ್. ಬ್ಯಾಡ್ಮಿಂಟನ್ ಆಗಲಿ, ಕಬಡ್ಡಿಗೆ ಲೀಗ್ ಸ್ಟಾರ್ಟ್ ಆಗಿದೆ. ಸೊ ಅದರಿಂದಾಗಿ ತುಂಬಾ ಇಂಪ್ರೂವ್ಮೆಂಟ್ ಬರ್ತಿದೆ. ಮುಂಚೆಗಿಂತ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಕರೆಕ್ಟ್. ಎಸ್. ಸೊ ಬಹಳ ಪ್ರಮುಖವಾಗಿ ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಗೆ ಇನ್ನೂ ಯಾವ ರೀತಿಯ ಸಪೋರ್ಟ್ ಸಿಗಬೇಕು ಅಂತ ಅನಿಸ್ತಾ ಉಂಟು? ಅಂದರೆ ನಾವು ಕಳೆದ ಬಾರಿ ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ, ನೀವೇ ಹೇಳಿದ ಪ್ರಕಾರ, ನಿಮಗೊಂದು ನಿವೇಶನ ಕೊಡುವಂಥ ಜವಾಬ್ದಾರಿ ಅದು ಅವರದ್ದು ಹೊಣೆ, ಅದು ಆ್ಯಕ್ಚುಲಿ ಕೊಡಬೇಕಾಗಿರೋದು. ಅದನ್ನು ಕೇಳಿ ತೆಗೆದುಕೊಳ್ಳುವಂಥ ಅಗತ್ಯ ಇರಲಿಲ್ಲ. ಆದರೂ ಕೂಡ ಕೇಳಿದ ನಂತರ ಕೂಡ ಒಂದಿಷ್ಟು ಸ್ಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅಂದರೆ ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಹಾಗೆ ಆಗ್ತಾ ಉಂಟಾ, ಅಥವಾ ನಿಮ್ಗೆ ಏನಾದರೂ ಬೇರೆ ಕಾರಣಗಳಿರ್ಬೋದು ಅಂತ? ಬೇರೆ ಕಾರಣ ಗೊತ್ತಿಲ್ಲ ಸರ್. ಆದರೆ 2014 ಇದು ನಿವೇಶನ ಅವರು ಮಾಡಿದ್ರು, ಕೊಡ್ತಾರಂತ. ಸೊ ಅದಾದ ಮೇಲೆ ಈಗ ಸರ್ಕಾರ ಎಲ್ಲ ಚೇಂಜ್ ಆಯಿತು. ಆದರೆ ಈಗ ಮೊನ್ನೆ ಕುಮಾರಸ್ವಾಮಿ ಸರ್ ಅವರು ಹೇಳಿದ್ದಾರೆ, ಸ್ವತಃ ಹೇಳಿದ್ದಾರೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಮತ್ತು ಈಗ ನಮಗೆ ಕೊಟ್ಟ ಕ್ಯಾಶ್ ಅವಾರ್ಡ್ ಜಾಸ್ತಿ ಮಾಡ್ತಾರೆ ಅದು ಹೇಳಿದ್ದಾರೆ. ಸೊ ನೋಡುವ, ಮಾಡ್ಬೋದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡುವಾಗ, ಅಂದರೆ ನಿಮ್ಮದೇ ಟೀಮ್ನಲ್ಲಿದ್ದಂಥ ಬೇರೆ ರಾಜ್ಯದವರು ಅವರಿಗೆ ಹೆಚ್ಚು ಏನಾದರೂ ಪ್ರಾಮುಖ್ಯತೆ ಅಥವಾ ಅವರಿಗೆ ಸಪೋರ್ಟ್ ಸಿಕ್ಕಿದೆ ಅಂತ ಹಾಗೇನಾದರೂ ಫೀಲ್ ಆಗ್ತದೆ? ಹೌದು ಸರ್. ಯಾಕಂದರೆ ಒರಿಸ್ಸಾಲಿ ದುತ್ತಿ ಚಂದ ಅವಳು ಗೆದ್ದಿದ್ದಾಳೆ. ಅವಳಿಗೆ ಗೆಲ್ಲಕ್ಕಿಂತ ಮುಂಚೆ ಅವಳಿಗೆ ಏನು ಫೆಸಿಲಿಟೀಸ್ ಬೇಕು ಕೊಡ್ತಿದ್ರು, ಅಂದರೆ ಏನು ಬೇಕಿದ್ರು, ಅವಳಿಗೆ ಯಾವುದೋ ಕೊರತೆ ಇದ್ದರೆ, ಅವಳು ಹೈದರಾಬಾದಲ್ಲಿ ಟ್ರೈನಿಂಗ್ ಮಾಡ್ತಿರೋದು. ಸೊ ಅವಳಿಗೆ ಪರ್ಸ್ನಲಿ ಆಗಿ ಫಿಸಿಯೋ ಕೊಡ್ತಿದ್ರು. ಸೊ ಅವರ ಸ್ಟೇಟ್ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾನೀಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ನಾವೊಂದು ಒಲಿಂಪಿಕ್ಸ್ಗೆ ಲೆವೆಲ್ಗೆ ತಲುಪಬೇಕಂದ್ರೆ ಆ ಸಪೋರ್ಟ್ ಇನ್ನೂ ಬೇಕು. ಈಗ ಮೊನ್ನೆ ನಾನು ಕ್ಯಾಶ್ ಅವಾರ್ಡ್ ಬಗ್ಗೆ ಒಂದು ಕೇಳುವಾಗ ಕೆಲವರು ಹೀಗೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿದ್ರು,
ಇಷ್ಟು ಕೊಟ್ಟಿದ್ದಾರೆ ಆದ್ರೂ ಸಾಲ್ತಿಲ್ಲ, ಆದ್ರೆ ಅವರಿಗೆ ಅದು ನಾನು ಕೇಳುತ್ತಿಲ್ಲ. ಬೇರೆ ಸ್ಟೇಟ್ ಅವ್ರದ್ದು ಕಂಪೇರ್ ಮಾಡಿದ್ರೆ ನಮ್ಮ ಅಚೀವ್ಮೆಂಟ್ಗೆ ಬೆಲೆ ಕೊಡ್ಲಿಕ್ಕೆ ಆಗಲ್ಲ, ಅದು ಬೇರೆ, ದಟ್ ಈಸ್ ಸೆಕೆಂಡರಿ. ಸೊ ಅದು ನಾವು ನೋಡ್ಬೇಕು, ನಾವು ಯಾಕೆ ಕೇಳ್ತಿದ್ದೇವೆ. ನಾವು ನನ್ನ ಒಟ್ಟಿಗೆ ಓಡಿದ ಹುಡುಗಿ ಅವಳಿಗೆ 1 crore, ನಾನು 1 crore ಬೇಕು, 50 lakh ಬೇಕಂತ ಕೇಳ್ತಿಲ್ಲ. ಆದ್ರೆ ನಮ್ಮ ಅಚೀವ್ಮೆಂಟ್ ಗೆ ಇರೋ ಒಂದು ರೆಸ್ಪೆಕ್ಟ್ ನಮಗೆ ಬೇಕು. ಸೊ ಅದೇ ನಾನು ಕೇಳ್ತಿರೋದು. ಯಾರು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಗೌರವಿಸ್ತಾರೆ ಅಂತ ಹೇಳಬಹುದು, ಅದರಿಂದಲೇ ಅದವ್ರು ಎನಿಸ್ಬೇಕು. ನಾವು ಇಷ್ಟು ವರ್ಷ ಮಾಡಿದ್ದೇವೆ, ಸೊ ನಮಗೆ ಯಾಕೆ ನಾವು ಕೇಳ್ತಿದ್ದೇವೆ, ಕೇಳಿ ನಮಗೆ ಸಿಗ್ಬಾರ್ದು ಸರ್. ನಮ್ಮ ಅಚೀವ್ಮೆಂಟ್ ಅನ್ನು ರೆಸ್ಪೆಕ್ಟ್ ಮಾಡಿ ನಮಗೆ ಸಿಗ್ಬೇಕು. ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ನಮಸ್ತೆ, ಹೇಳಿ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಬ್ಯಾಂಗ್ಳೂರಿಂದ ಹೇಳಿ ಪ್ರಭಾ ಅವರೇ. ಓಕೆ ಓಕೆ, ಹೇಳಿ, ಪೂವಮ್ಮ ಅವರಿದ್ದಾರೆ, ಮಾತಾಡಿ. ಇದ್ದಾರೆ, ಮಾತಾಡಿ. ಹಲೋ. ಓಕೆ, ಏನು ಅನಿಸ್ತದೆ ಮೇಡಮ್, ಒಬ್ರು ಮಂಗಳೂರಿನವರು ಈ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ ಸರ್. ಹೇಳಿ ಕೇಳಿಸ್ತಾ. ಬಡವರಿಗೆ ಇಂಥದೆಲ್ಲ ಸ್ಪೋರ್ಟ್ಸ್ ಎಲ್ಲ ಬಡವರಿಗೆ ಸಹ ಯೂಸ್ಫುಲ್ ಆಗ್ಬೇಕು ಸರ್, ಅವರಿಗೆ ಎಂಕರೇಜ್ಮೆಂಟ್ ಕೊಡ್ಬೇಕು. ಕರೆಕ್ಟ್, ಎಸ್. ಓಕೆ, ಕೇಳಿಸ್ತಾ ಉಂಟು. ಹೌದೌದು, ಕರೆಕ್ಟ್, ಹೌದು. ಯಾಕಂದ್ರೆ ತುಂಬಾ ಮಂದಿ ಇದ್ದಾರೆ. ಇವನ್ ನಾವು ಕೂಡ ಸಣ್ಣದಿರುವಾಗ ಸ್ಕೂಲ್ ಲೈಫ್ ಅಲ್ಲಿ ಒಂದೊಳ್ಳೆ ಅಥ್ಲೆಟಿಕ್ ಆಗ್ಬೇಕು, ಬಟ್ ನಮ್ಗೆ ಯಾರು ಹೆಲ್ಪ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಈಗ ಅವ್ರಿಗೆ ನೋಡುವಾಗ ನಮ್ಗೆ ಅನಿಸ್ತದೆ, ನಮಗೂ ಇಷ್ಟು ಒಂದು ಫೆಸಿಲಿಟೀಸ್ ಇದ್ರೆ ನಾವು ಕೂಡ ಹಾಗೆ ಆಗ್ತಿದ್ವಿ. ಅಂದ್ರೆ ಯಾವ ರೀತಿಯ ಪ್ರೋತ್ಸಾಹ ಬೇಕು ಅಂತ ಅನಿಸ್ತಾ ಇತ್ತು? ಫೈನಾನ್ಸ್ ಇರ್ತದೆ, ಬಡವರಿಗೆ ಫೈನಾನ್ಸ್ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಕರೆಕ್ಟ್. ಫೈನಾನ್ಸ್ ಪ್ರಾಬ್ಲಮ್ ಒಂದು ಕರೆಕ್ಟ್ ಆದ್ರೆ ಮತ್ತೆ ಎಂಕರೇಜ್ಮೆಂಟ್ ಕೊಡ್ಬೇಕು ಸರ್. ಇವನ್ ಒಂದು ಪ್ಲೇಸ್ ಅಲ್ಲಿ ಒಬ್ರು ಇಂತ ಅಥ್ಲೆಟಿಕ್ಸ್ ಇದ್ದಾರೆ ಅಂತ ಹೇಳಿದಾಗ ಆ ಊರಿನವರು ಸೇರಿ ಅವರಿಗೆ ಏನು ಹೆಲ್ಪ್ ಬೇಕು ಅದನ್ನ ಅದು ಬಿಡ್ತಾರೆ ಸರ್. ಈಗ ಕ್ರಿಟಿಸೈಸೇಷನ್ ಒಳಗಾಗ್ತದೆ ಅವರಿಗೆ. ಹೌದು. ಆ ತರ ಬಿಟ್ಟು ಅವ್ರಿಗೆ ಏನಾದ್ರೂ ಹೆಲ್ಪ್ ಆದ್ರೆ ಮಾಡ್ಬೇಕು ಸರ್. ಈಗ ಅವರು ಜಸ್ಟ್ ಗೇಮ್ಸ್ ಅಲ್ಲಿ ವಿನ್ ಆದ ತಕ್ಷಣ ಅವರಿಗೆ ಎಂಕರೇಜ್ಮೆಂಟ್ ಕೊಡೋದಲ್ಲ ಸರ್. ಅವರಿಗೆ ವಿನ್ ಆಗ್ಲಿಕ್ಕೆ ನಮಗೆ ಏನ್ ಹೆಲ್ಪ್ ಬೇಕು ಸೊಸೈಟಿ ಅದು ಕೊಡ್ಬೇಕು, ಕೇಳದೆ ಕೊಡ್ಬೇಕು ಅಲ್ವಾ? ಹೌದು, ಕೇಳದೆ ಕೊಡ್ಬೇಕು ಸರ್. ಅಂತದೆಷ್ಟೋ ಪ್ರತಿಭೆಗಳು ಉಂಟು ಸರ್ ನಮ್ಮಲ್ಲಿ. ಕರೆಕ್ಟ್, ಎಸ್. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ವಿರಾಮದ ಬಳಿಕ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಯಾವ ರೀತಿಯ ಸಹಾಯ ಪ್ರೋತ್ಸಾಹ ನಮ್ಮ ಸಮಾಜ ಕೊಟ್ಟರೆ ಪೂವಮ್ಮರಂಥ ಮತ್ತಷ್ಟು ಕ್ರೀಡಾಪಟುಗಳು ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇನ್ನಷ್ಟು ಖುಷಿಯಾಗುತ್ತೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರ ಹತ್ರ ಅಭಿಪ್ರಾಯ ಕೇಳ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಮೀಡಿಯಾದವ್ರಿಗೆ ಏನಾದರೂ ಸಿಕ್ಕಿದ್ದಾರೆ, ಆದರೆ ಎಲ್ಲರಿಗೂ ಅಂದರೆ ಜನಸಾಮಾನ್ಯರಿಗೆ ಮನೇಲಿ ಇದ್ದವರು ಒಂದು ವಿಶ್ ಮಾಡಬೇಕು ಅಂತ ಒಂದು ಕನಸಿರುತ್ತೆ ಅಥವಾ ಒಂದು ಆಸೆ ಇರುತ್ತೆ. ಅವರು ಫೋನ್ ಮಾಡಿ ಅವರಿಗೆ ವಿಶ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಕ್ಷಕರ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರಿ. ಕರೆಕ್ಟ್, ಎಸ್. ಓಕೆ, ಧನ್ಯವಾದ. ಒಲಿಂಪಿಕ್ ಅಲ್ಲಿ ಗೋಲ್ಡ್ ಸಿಗ್ಲಿ ಅಂತ ಹಾರೈಸಿ, ಆಗ್ಬೋದು. ಓಕೆ, ಥ್ಯಾಂಕ್ ಯು. ಸೊ ನಿಮ್ಮ ತಂದೆಯ ಪ್ರೋತ್ಸಾಹ ಅಥವಾ ಅವರ ಇದು ಎಷ್ಟಿತ್ತು ಮೇಡಮ್, ಪಾತ್ರ ಎಷ್ಟಿತ್ತು ನಿಮ್ಮ ಈ ಇದರಲ್ಲಿ ಅಚೀವ್ಮೆಂಟಲ್ಲಿ? ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ನಾವು ಬಶ್ಪಿಲ್, ಅದೇ ನಾನು ಹೇಳುವಾಗ ಬಶ್ಪಿಲ್ ಇರುವಾಗ ನಾವು ನನಗೋಸ್ಕರ ಅವ್ರು ಮ್ಯಾಂಗ್ಳೂರ್ ಶಿಫ್ಟ್ ಅದು ನಮ್ಮ ಅಥ್ಲೆಟಿಕ್ಸ್ಗೋಸ್ಕರ. ಸೊ ಅವರು ಮತ್ತೆ ಇಷ್ಟು ವರ್ಷಕ್ಕೆ ಅವ್ರು ಅಪ್ ಆ್ಯಂಡ್ ಡೌನ್ ಈಗಲೂ ಮಾಡ್ತಿದ್ದಾರೆ ನನಗೋಸ್ಕರ. ಸೊ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಡ್ಯಾಡಿ ಆಗಲಿ ಮಮ್ಮಿ ಆಗಲಿ. ಮತ್ತು ಮಮ್ಮಿ ನನ್ನ ಕಾಂಪಿಟೇಷನ್ಗೆ ಬರುವಾಗ ಡ್ಯಾಡಿ ಮನೆಯಲ್ಲಿ ನೋಡ್ಕೊಳ್ತಿದ್ರು, ಮತ್ತು ಬೇರೆ ಒಂದೆರಡು ಕಾಂಪಿಟೇಷನ್ ಅವ್ರು ಬರ್ತಿದ್ರು. ಮತ್ತು ಅಮ್ಮನು ಮೇಜರ್ ಕಾಂಪಿಟೇಷನ್ ಇರುವಾಗ, ಟ್ರಯಲ್ ಇವೆಂಟ್ ಇರುವಾಗ ಆಗ ಸಹ ಬರ್ತಿದ್ರು. ಅದೇ ಸರ್, ಫುಲ್ ಟೋಟಲ್ ಫ್ಯಾಮಿಲಿ ಸಪೋರ್ಟ್ ನನಗೆ ತುಂಬ ಇದೆ ಸರ್. ಸೊ ಪೇರೆಂಟ್ಸ್ ಅಲ್ಲಿದ್ರೆ ಒಂದಿಷ್ಟು ಎಂಕರೇಜ್ಮೆಂಟ್ ಅಥವಾ ಇದು, ಅಮ್ಮ ಎಲ್ಲ ಕಾಂಪಿಟೇಷನ್ ಬರ್ತಾರೆ ಸರ್. ಎಲ್ಲರೂ ಹೇಳ್ತಾರೆ ಲಕ್ಕಿ ಇರ್ಬೋದು ಅಮ್ಮ.
ಸೊ ಕೆಲವು ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಿರ್ಲಿಲ್ಲ ಅಂದ್ರೆ ಅಮ್ಮ ಇಲ್ಲಿ ಅಲ್ಲ ಅಮ್ಮ ಇದ್ರು ಸಹ ನಾನು ಅದ್ರ ಮತ್ತೆ ನಂಗೆ ಡಿಸಪಾಯಿಂಟ್ ಆಗುತ್ತೆ ಅವರಿದ್ದು ಸಹ ನಾನು ಓಡ್ಲಿಕ್ಕೆ ಆಗ್ಲಿಲ್ಲಲ್ಲ. ಒಮ್ಮೊಮ್ಮೆ ನ್ಯಾಷನಲ್ ಮೀಟ್ ಅಲ್ಲಿ ಒಮ್ಮೊಮ್ಮೆ ನಾನು ವಿನ್ ಆಗ್ಲಿಕ್ಕೆ ಸೆಕೆಂಡ್ ಥರ್ಡ್ ಬರ್ತಿದ್ದೆ, ಯಾವಾಗಲೂ ಫಸ್ಟ್ ಬಂದ ಕಾರಣ ಸೆಕೆಂಡ್ ಥರ್ಡ್ ಬರ್ತಿದ್ದೆ. ಸೊ ಕೆಲವು ಸಿಚುವೇಶನ್ಸ್ ಅಲ್ಲಿ ಸೊ ಹಾಗೆ ನನಗೆ ಬೇಸರ ಆಗ್ತಿತ್ತು ಫಸ್ಟ್ ಬರ್ಲಿಕ್ಕೆ ಆಗ್ಲಿಲ್ಲ. ಈಗಲೂ ನನಗೆ ಕೆಲವೊಮ್ಮೆ ಬೇಸರ ಆಗುತ್ತೆ ಬರದಿರುವಾಗ. ತಮ್ಮ ಅಮ್ಮ ಡ್ಯಾಡಿ ಎಲ್ಲರೂ ಒಂದೇ ಕಾಂಪಿಟೇಷನ್ ಬರುವಾಗ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಸೊ ಆದ್ರೆ ನಾನು ಅದನ್ನ ಇಂಟರ್ನ್ಯಾಷನಲ್ ಪ್ರೂವ್ ಮಾಡ್ತೇನೆ, ನ್ಯಾಷನಲಿ ಮಾಡದಿರೋದು. ಸೊ ಅವರ ಓವರ್ ಆಲ್ ಸಪೋರ್ಟ್ ನನಗೆ ತುಂಬಾ ಇದೆ ಸರ್. ಇಲ್ಲದ್ರೆ ಇಷ್ಟು ವರ್ಷ ನನಗೆ ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ಕಂಟಿನ್ಯೂ ಮಾಡಕ್ಕೆ ಆಗ್ತಿರ್ಲಿಲ್ಲ. ಕರೆಕ್ಟ್, ಎಸ್. ಸೊ ಇಂಜುರಿ ಎಷ್ಟು ನಿಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಅಂತ ಹೇಳಿ? ತುಂಬಾ ಸಫರ್ ಮಾಡಿದ್ದೇನೆ ಸರ್. ಯಾಕಂದ್ರೆ 2009 ನನ್ನ ಟೋ ಫ್ರಾಕ್ಚರ್ ಆಗಿರುವಾಗ ಆ ಒನ್ ಇಯರ್ ನನ್ನ ಫುಲ್ ವೇಸ್ಟ್ ಆಯಿತು. 2010 ಮತ್ತೆ 2011 ಆಗುವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಸೊ ಅದಾದ ಮೇಲೆ ಒಲಿಂಪಿಕ್ಸ್ 2012 ಒಲಿಂಪಿಕ್ಸ್ ಹತ್ತಿರ ಬರುವಾಗ ಆಗ ನಂದು ಬ್ಯಾಕ್ ಇದು ಡಿಸ್ಕ್ ಪ್ರಾಬ್ಲಮ್ ಆಯಿತು. ಸೊ ಆಗ ನಾನು ಫುಲ್ ಬೆಡ್ ರೆಸ್ಟ್ ಇಲ್ಲಿದ್ದೆ ಸರ್ 1 ಮಂತ್. ಸೊ ಅದೆಲ್ಲ ಯಾರಿಗೆ ಗೊತ್ತಿಲ್ಲ ಸರ್ ನಮ್ಮ ಪ್ರಾಬ್ಲಮ್ ಏನದು. ತುಂಬ ಕಷ್ಟಪಟ್ಟಿದ್ದೇನೆ. ಒಂದು ಫಿಸಿಯೋ ಸಿಗ್ಲಿಕ್ಕೆಗೋಸ್ಕರ ಬಾಕ್ಸಿಂಗ್ ನ್ಯಾಷನಲ್ ಕ್ಯಾಂಪಲ್ಲಿ ಬಾಕ್ಸಿಂಗ್ ಫಿಸಿಯೋನ ಹುಡುಕ್ತಿದ್ದೆ ನಾನು. ಯಾರಾದರೂ ಇದ್ದಾರಾ ನನ್ನ ನೋಡ್ಕೊಳ್ಳಿಕ್ಕೆ. ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಬ್ಯಾಕ್ ಹುಡುಗಿಯರಿಗೆ ಬ್ಯಾಕ್ ಅಂತ ಹೇಳುವಾಗ ತುಂಬ ಅದು ಪ್ರಾಬ್ಲಮ್. ನಾನು 1 ಮಂತ್ ಫುಲ್ ಬೆಡ್ಡಲ್ಲಿದ್ದೆ. ಸೊ ಆಗ ನಾನು ಫುಲ್ ಡೌನ್ ಆಗಿ ಬಿಟ್ಟಿದ್ದೆ. ಏನು ನನಗೆ ಮಾಡ್ಬೋದಾ ಇಲ್ಲ ಅದೇ ನಾನು ಹೇಳಿದೆ. ಆ ಟೈಮಲ್ಲಿ ನನಗೆ ತಮ್ಮ ಎಲ್ಲ ತುಂಬ ಮೋಟಿವೇಟ್ ಮಾಡಿದ್ರು, ಮಾಡ್ಬೋದು, ಇನ್ನೂ ಇದೆ ಟೈಮ್. ಸೊ ಅದಾದಮೇಲೆ 1 ಮಂತ್ 2 ಮಂತಲ್ಲಿ ನಾನು ರಿಕವರಿ ಆಗಿ ಪುನಃ ಫೀಲ್ಡಿಗೆ ಬಂದೆ. ಸೊ ಅದಾದಮೇಲೆ ನಾನು ಮಾಡ್ತಾ ಇದ್ದೆ. ಮತ್ತು 2014 ಏಷ್ಯನ್ ಗೇಮ್ಸಲ್ಲಿ ಆದರೆ 3-4 ಇಯರ್ಸ್ ನನಗೆ ಈ ನನ್ನ ಬ್ಯಾಕ್ ಇಂಜುರಿ ಕಂಟಿನ್ಯೂಸ್ ಆಗಿ ಬರ್ತಿತ್ತು. ಅಂದರೆ 1 ಮಂತ್ ಪ್ರಾಕ್ಟೀಸ್ ಮಾಡ್ತಿದ್ದೆ, 1 ವೀಕ್ ಪುನಃ ನಾನು ಪೇನಿಂದ ಮಲಗಬೇಕಿತ್ತು, ಪುನಃ 1 ಮಂತ್ ಮಾಡ್ತಿದ್ದೆ. ಸೊ ಅದು ನನಗೆ ತುಂಬ ಸಫರ್ ಆಗಿದ್ದೇನೆ. ಮತ್ತು ನಾನು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಲ್ಲಿ ಪೀಕ್ ಪರ್ಫಾರ್ಮೆನ್ಸ್ ಅಂತ ಒಂದು ಕ್ಲಿನಿಕ್ ಇದೆ. ಮತ್ತು ಅದಾದಮೇಲೆ ನನಗೆ ಏಷ್ಯನ್ ಗೇಮ್ಸ್ ಆದಮೇಲೆ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅವರಿಗೆ ಸ್ಪಾನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರ ಹತ್ರ ನಾನು ಪೀಕ್ ಪರ್ಫಾರ್ಮೆನ್ಸಿಗೆ ಹೋದೆ. ಸೊ ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡಿದೆ, ಕೇರಳಕ್ಕೆ ಹೋದೆ. ಸೊ ಹಾಗೆ ನಾನು ಆ ಒಂದು ಬ್ಯಾಕ್ ಒಂದು ಕ್ಲಿಯರ್ ಮಾಡಿಗೆ ತುಂಬ ಕಷ್ಟಪಟ್ಟಿದ್ದೇನೆ. ಸೊ ಮತ್ತೆ ಕೇರಳಕ್ಕೆ ಹೋಗೋ ನನ್ನ ಅಮ್ಮ ಬರ್ತಿದ್ದೆ ನನ್ನೊಟ್ಟಿಗೆ. ಸೊ ಹಾಗೆ ತುಂಬ ಕಷ್ಟಪಟ್ಟಿದ್ದೇನೆ ಸರ್. ಕೆಲವೊಮ್ಮೆ ನನಗೆ ಬೇಸರ ಆಗುತ್ತೆ. ನಾನು ಇಷ್ಟು ಕಷ್ಟಪಟ್ಟರು ಕೆಲವರದ್ದು ಮಾತು ಕೇಳುವಾಗ ತುಂಬ ಬೇಸರ. ಅವರಿಗೆ ನಮ್ಮ ಕಷ್ಟ ಏನಂತ ಗೊತ್ತಿರಲಿಲ್ಲ. ನಾನು ಪಟೇಲದಲ್ಲಿ ಒಬ್ಬಳೇ ಇದ್ದೆ. ಅಲ್ಲಿ ನನ್ನ ಪೇರೆಂಟ್ಸಿಗೆ ಅಷ್ಟು ನಾನು ಹೇಳಿಲ್ಲ ಬ್ಯಾಕ್ ಪ್ರಾಬ್ಲಮ್ ಇರುವಾಗ. ಅವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಅವ್ರು ಅಲ್ಲಿಗೆ ಬರ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡ್ಕೊಳ್ತಿದ್ರು. ನಮ್ಮ ಗ್ರೂಪ್ ಒಳ್ಳೆ ಗ್ರೂಪ್ ಇತ್ತು. ನಮ್ಮ ಫ್ಯಾಮಿಲಿ ಆಗಿ ನಮ್ಮನ್ನು ನೋಡ್ಕೊಳ್ತಿದ್ರು. ಸೊ ಅದೆಲ್ಲ ನೋಡುವಾಗ ಮತ್ತೆ ನನಗೆ ಏಷ್ಯನ್ ಗೇಮ್ಸ್ ಆದಮೇಲೆ ನನಗೆ ಸ್ಪಾನ್ಸರ್ಸ್ ಬರೋದು ಸ್ಟಾರ್ಟ್ ಮಾಡಿದ್ದು. ಮತ್ತೆ ನೈಕಿ ಈಗ ಸ್ಪಾನ್ಸರ್ ಮಾಡ್ತಿದ್ದಾರೆ. ಅದೇ ಹೇಳಿದ್ ನಾವೊಂದು ಪರ್ಫಾರ್ಮೆನ್ಸ್ ಮಾಡುವಾಗ ನಮಗೆ ಎಲ್ಲರೂ ಮುಂದೆ ಬರ್ತಾರೆ. ಅದಕ್ಕಿಂತ ಮುಂಚೆ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೇವೆ ಯಾರಿಗೆ ಗೊತ್ತಿಲ್ಲ. ನಮಗೆ ಏನು ಸಪೋರ್ಟ್ ಇಲ್ಲ. ಈಗ ಬೇರೆ ಸ್ಟೇಟ್ ಅಲ್ಲಿ ಕಾರ್ಪೊರೇಟ್ಸ್ ಅವರು ತುಂಬಾ ಮುಂದೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಈಗ ಮಂಗಳೂರಲ್ಲಿ ಕಾರ್ಪೊರೇಟ್ಸ್ ಅವರು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನನಗೆ ಮಾತ್ರ ಅಲ್ಲ, ಈಗ ಮ್ಯಾಂಗ್ಳೂರಲ್ಲಿ ತುಂಬಾ ಅಥ್ಲೆಟ್ಸ್ ಇದ್ದಾರೆ. ಅವರಿಗೆ ಅಟ್ಲೀಸ್ಟ್ ಅವ್ರು ಸ್ಪಾನ್ಸರ್ ಮಾಡಬೇಕು. ಒಂದು ಮಂತ್ಲಿ 10,000 ಕೊಟ್ಟರು ಏನು ಡಿಫಿಕಲ್ಟಿ ಇಲ್ಲ. ಕರೆ ಸ್ವೀಕರಿಸಿ ಆ ಬಗ್ಗೆ ಮತ್ತೆ ಬರ್ತೀನಿ ಮೇಡಮ್. ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾರೆ ಹೇಳಿ? ಧ್ವನಿ ಕೇಳಿಸ್ತಾ ಉಂಟು. ಇದ್ದಾರೆ ಪೋಮೋರ್ ಇದ್ದಾರೆ, ಮಾತಾಡಿ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಓಕೆ ಹೇಳಿ, ಮಾತಾಡಿ. ಪೋಮೋರ್ ಮಾತಾಡ್ತಾರೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಈಗ ಸದ್ಯಕ್ಕೆ ಇಲ್ಲ ಸರ್. ಆದ್ರೆ ಒಂದು 3-4 ಇಯರ್ಸ್ ಆದ ಮೇಲೆ ಕೊಡ್ತೇನೆ. ಈಗ ತಮ್ಮ ಕೊಡ್ತಿದ್ದಾನೆ. ಸೊ ನಾನೊಂದು 4-5 ಇಯರ್ಸ್ ಆದ ಮೇಲೆ ಪ್ಲಾನ್ ಮಾಡ್ತಿದ್ದೆ. ಈಗ ಅವರು ಈಗ ಅವರೇ ಸ್ವತಃ ಅವರದಂದ್ರೆ ಒಂದು ಜಸ್ಟ್ ಅಕಾಡೆಮಿ ಆಗಿ ಅಲ್ಲ, ಮಂಗಳ ಸ್ಟೇಡಿಯಂ ಅಲ್ಲಿ ನನ್ನ ತಮ್ಮ ಒಂದು ಸ್ಟಾರ್ಟ್ ಮಾಡಿದ್ದಾನೆ ಟ್ರೈನಿಂಗ್ ಕೊಡ್ಲಿಕ್ಕೆ. ಆಗ ಏನಾದ್ರು ಗೈಡ್ ಬೇಕಾದ್ರೆ ನಾನು ಅವನಿಗೆ ಹೇಳ್ತೇನೆ. ಅವನು ನನಗಿಂತ ಒಳ್ಳೆ ನಾಲೆಜ್ ಇದೆ ನನ್ನ ತಮ್ಮ. ಸೊ ಹೌದೌದು ಜಾಯಿನ್ ಆಗ್ಬೋದು. ಅವನ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಬೇಕಾದ್ರೆ ಕೊಡ್ತೇವೆ. ನೀವು ಬಂದು ನಿಮ್ಮ ಅಥ್ಲೆಟ್ಸ್ ಯಾರಾದ್ರೂ ಇದ್ದರೆ ನಿಮ್ಮ ಸ್ಕೂಲಲ್ಲಿ ಇಲ್ಲ ನಿಮಗೆ ಗೊತ್ತಿದ್ರೆ ಅವರನ್ನು ಬಂದು ಜಾಯಿನ್ ಮಾಡಿಸ್ಬೋದು. ನೀವು ಬೇಕಾದ್ರೆ ಕೊಡ್ಬೋದು. ತಕೊಳ್ಳಿ ಸರ್, ತಮ್ಮಂದು ನಂಬರ್ ತಕೊಳ್ಳಿ. ತುಂಬ ಪೋಷಕರಿಗೆ ಬಹುಶಃ ನಿಮ್ಮನ್ನು ನೋಡಿ ತಮ್ಮ ಮಕ್ಕಳನ್ನು ಕೂಡ ಏನಾದರೂ ಒಂದಿಷ್ಟು ಓಡಿಸುವ ಅಂತ ಆಸೆ ಇರ್ಬೋದು. ತಕೊಳ್ಳಿ ಸರ್. ಮಂಜು ಅಂತ ತಮ್ಮನ ಹೆಸರು. 9945 466 05 466 052 ಮಂಜು ಅಂತ. ಓಕೆ. ಧನ್ಯವಾದ ಕರೆ ಮಾಡಿದೆ.
ನಿಮ್ಗೆ ಅನಿಸ್ತಾ ಉಂಟು ಮೇಡಮ್ ತುಂಬ ಜನರಿಗೆ ಈಗ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕರೆಕ್ಟ್ ಟ್ರೈನಿಂಗ್ ಕೊಡುವಂಥ ಒಬ್ರು ಯಾರಾದರೂ ಬೇಕು ಅಂತ ಬೇಕು ಸರ್. ಯಾಕಂದ್ರೆ ಕೆಲವರು ಕೋಚಸ್ ಇದ್ದಾರೆ ಸರ್, ಸುಮ್ಮನೆ ಓಡಿಸ್ತಾ ಇರೋದು. ಸೊ ಹಾಗೆ ನಡೆಯಲ್ಲ ಸರ್. ನಾನು ತುಂಬಾ ವರ್ಷ ನಾನು ತುಂಬಾ ನೋಡ್ತಿದ್ದೇನೆ. ಹೀಗೆ ನಾವೊಂದು ಇದೊಂದು ನಮ್ಮ ಈಗ ಬೇರೆ ಇವೆಂಟ್ ಅಂದ್ರೆ ಬೇರೆ ಗೇಮ್ಸ್ ಆಗಿ ಅಥ್ಲೆಟಿಕ್ಸ್ ಟೆಕ್ನಿಕಲ್ ಇವೆಂಟ್, ಅವರ ಆಕ್ಷನ್ ಆಗಲಿ, ಅವರ ರನ್ನಿಂಗ್ ಸ್ಟ್ರೈಡ್ ಆಗಲಿ, ಮತ್ತೆ ಮಾಡೋ ಟ್ರೈನಿಂಗ್ ಆಗಲಿ, ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಎಲ್ಲ ವರ್ಷ ಸೇಮ್ ರುಟೀನ್ ಆಗಿ ಮಾಡ್ಕೊಳ್ಬಾರ್ದು. ಸೊ ಅದೊಂದು ನಮಗೆ ನಾವೊಂದು ಅದು ಅಥ್ಲೆಟ್ಸ್ಗೆ ಗೊತ್ತಾಗಬೇಕು. ಸುಮ್ಮನೆ ಓಡಿ ಓಡಿ ನಮಗೆ ಪರ್ಫಾರ್ಮೆನ್ಸ್ ಬರಲ್ಲ. ಈಗ ಕೆಲವರು ರೆಸ್ಟ್ ತಗೊಂಡ್ರೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಥಿಂಕಿಂಗ್ ಇದೆ. ರೆಸ್ಟ್ ತಗೊಳ್ಬೇಕು, ಬಾಡಿಗೆ ಸಹ ರೆಸ್ಟ್ ತುಂಬ ಅವಶ್ಯ. ಎಷ್ಟು ಟ್ರೈನಿಂಗ್ ಮಾಡ್ತೇವೆ, ಆದರೆ ಫುಲ್ ವೀಕ್ ರೆಸ್ಟ್ ಮಾಡದೆ ಸಂಡೇ ಟು ಸಾಟರ್ಡೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಅದು ಯೂಸ್ ಬರಲ್ಲ. ಟ್ರೈನಿಂಗಲ್ಲಿ ಒಂದು ಪ್ಯಾಟರ್ನ್ ಇದೆ ಸರ್. ಈಗ ನಾವು ಕಾಂಪಿಟೇಷನ್ ಆದ ಮೇಲೆ ಒಂದು ಸೀಸನ್ ಇದೆ, ಮಿಡ್ ಸೀಸನ್, ಆಫ್ ಸೀಸನ್. ಸೊ ಆ ಪ್ರಕಾರ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಮಗೆ ಸಡನ್ ಆಗಿ ಪರ್ಫಾರ್ಮೆನ್ಸ್ ಬರಲ್ಲ. ಕೆಲವು ಪೇರೆಂಟ್ಸ್ ಇದ್ದಾರೆ ಸಡನ್ ಪರ್ಫಾರ್ಮೆನ್ಸ್ ಬರಬೇಕು. ಈಗ 1 month 2 month ಪ್ರಾಕ್ಟೀಸ್ ಮಾಡಿ ಸಡನ್ ಪರ್ಫಾರ್ಮೆನ್ಸ್ ನಮಗೆ ವರ್ಷಗಟ್ಟಲೆ ಟೈಮ್ ತಗೊಳ್ತದೆ ಒಂದು ಫಾರ್ಮಿಗೆ ರೀಚ್ ಆಗ್ಬೇಕಂದ್ರೆ. ನಾನು 2007 ಅಂಡರ್ 14 ಒಂದು 3-4 years ತಗೊಳ್ತು ನಮ್ಮ ಫಾರ್ಮಿಗೆ ರೀಚ್ ಆಗ್ಲಿಕ್ಕೆ. ಕೆಲವೊಮ್ಮೆ ಇಂಜುರಿಯಿಂದಾಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನು ಪೇರೆಂಟ್ಸ್ ಅವರು ಅರ್ಥ ಮಾಡ್ಕೊಳ್ಬೇಕು. ಇಟ್ ಟೇಕ್ಸ್ ಟೈಮ್ ಟು ಪರ್ಫಾರ್ಮ್. ಸಡನ್ ಆಗಿ ಯಾರಿಗೂ ಪರ್ಫಾರ್ಮೆನ್ಸ್ ಬರಲ್ಲ. ಹಾಗೆ ಸಡನ್ ಆಗಿ ಪರ್ಫಾರ್ಮ್ ಬಂದ್ರು ಅದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ. ಹೌದು, ಕರೆಕ್ಟ್. ಎಸ್, ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾಂ, ಹೇಳಿ ಜೋಯಲ್ ಅವರೇ. ಪೋಮ್ ಅವರಿದ್ದಾರೆ, ಮಾತನಾಡಿ, ವಿಶ್ ಮಾಡಿ. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ, ಸರಿ. ತುಂಬ ಜನರಿಗೆ ಬಹುಶಃ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಸಡನ್ನಾಗಿ ನಮ್ಮದೇ ಊರಿನ ಒಂದು ಹೆಣ್ಣು ಮಗಳಿಷ್ಟು ಸಾಧನೆ ಮಾಡಿರುವಾಗ ಅದನ್ನು ತುಂಬ ಜನರಿಗೆ ಖುಷಿ ಆಗ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ವಿಶ್ ಮಾಡೋದು ಬಿಟ್ಟು ನಮ್ಗೆ ಕೂಡ ಬೇರೆ ಏನು ಕೆಲಸ ಇಲ್ಲ. ಆದರೆ ಪೋಮನವರ ಒಂದಿಷ್ಟು ಸ್ಫೂರ್ತಿದಾಯಕ ಮಾತುಗಳಿಂದ ಇನ್ನೂ ಕೆಲವು ಜನ ಮಂಗಳೂರಿನಲ್ಲಿ ಅಥ್ಲೆಟ್ಗಳಿಗೆ ಒಂದು ಹೊಸ ವಾತಾವರಣ ಕ್ರಿಯೇಟ್ ಆಗಲಿ ಅಂತ ನಾವು ಅದೇ ಬಯಸ್ತಾ ಇದ್ದೀವಿ. ನೀವಾಗ ಅರ್ಧದಲ್ಲಿ ನಾನು ಕಟ್ ಮಾಡಿದೆ ನಿಮ್ಮ ಇಂಜುರಿಯ ಬಗ್ಗೆ ಹೇಳ್ತಾ ಇರುವಾಗ. ಸೊ ಅದು ಒಂದೊಂದು ದಿನ ವೇಸ್ಟ್ ಆದರೆ ಅಷ್ಟೇ ಟೆನ್ಷನ್ ಅಷ್ಟು ಟೆನ್ಷನ್ ಆಗಿದೆ ಸರ್. ಮತ್ತೆ ನಮ್ಮ ಫೋರ್ನಡ್ ಹೇಗೆ ಅಂದರೆ ಸಡನ್ ಆಗಿ ನಮಗೆ ಡ್ರಾಪ್ ಔಟ್ ಬಂದರೆ ತುಂಬ ಅದನ್ನು ಪುನಃ ಬೇಸಿಂದ ಸ್ಟಾರ್ಟ್ ಮಾಡಬೇಕು. ಈಗ ನಮ್ಮ ಇವೆಂಟ್ ಹಾಗೆ ಸ್ಪ್ರಿಂಟ್ ಬೇಕು, ಎಂಡ್ಯೂರೆನ್ಸ್ ಬೇಕು, ಸ್ಪೀಡ್ ಬೇಕು, ಎಲ್ಲ ಬೇಕು. ಈಗ ನಮ್ಮದು 800 ಎಲ್ಲ ಕಂಪೇರ್ ಮಾಡಿದರೆ ಅದು ಲಾಂಗ್ ಡಿಸ್ಟೆನ್ಸ್, ಲಾಂಗ್ ರೆಪ್ಯುಟೇಷನ್ ಸಾಕು. 100 ಮೀಟರ್ ಅಂದರೆ ಸ್ಪ್ರಿಂಟ್, ಆದರೆ ನಮ್ಮದು 400 ಎಲ್ಲ ಇನ್ವಾಲ್ವ್ ಇದೆ. ಸೊ ನಾವು ಸಡನ್ ಆಗಿ ಬ್ರೇಕ್ ಕೊಟ್ಟರೆ ಅದೊಂದು ಪೀಕ್ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಜನರಿಗೆ ಅದು ತುಂಬ ಕಷ್ಟ, ಕೆಲವರಿಗೆ ಗೊತ್ತೇ ಆಗಲ್ಲ. ನಾವು ಪರ್ಫಾರ್ಮೆನ್ಸ್ ಮಾಡದಿರುವಾಗ ಬರೀತಾರೆ ಈಗ ಕಳಪೆ ಪ್ರದರ್ಶನ, ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಅದು ತಿಳ್ಕೊಳ್ಬೇಕು. ಅದಾದ ಮೇಲೆ ಅವರು ಬರಿಬೇಕು. ಓಕೆ, ಕಳಪೆ ಪ್ರದರ್ಶನ ಮಾಡ್ತೇವೆ, ಯಾಕೆ ಮಾಡ್ತೇವೆ, ಅದರ ಹಿಂದೆ ಏನಿದೆ, ಯಾವ ಪ್ರಾಬ್ಲಮ್ ನಾವು ಸಫರ್ ಆಗಿದ್ದೇವೆ. ಸೊ ಅದು ಯಾರು ನೋಡಲ್ಲ. ಯಾರಿಗೂ ಇಷ್ಟು ವರ್ಷ ನಾನೀಗ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿಲ್ಲ. ನಮ್ಮ ಇಷ್ಟು ಸಪೋರ್ಟ್ ನಾನು ಇಷ್ಟು ವರ್ಷ ಮಾಡ್ತಿದ್ದೇನೆ. ಕೆಲವರು ಹೇಳ್ತಾರೆ ಏಜ್ ಆಗ್ತಾ ಇದೆ. ಸೊ ಏಜ್ ಆಗಿ ನಾನು ಮಾಡ್ತಿದ್ದೇನೆ, ಅದಕ್ಕೆ ಅವರು ರೆಸ್ಪೆಕ್ಟ್ ಕೊಡಬೇಕು. ಈಗ ನನಗೆ 28 years ಆಯ್ತು. ನನಗೆ ಇನ್ನೂ ಮಾಡ್ಲಿಕ್ಕೆ ನನಗೆ ನನ್ನ ದೇವರ ದಯ ನನಗೆ ಮಾಡ್ಬೋದು. ಸೊ ಅದನ್ನು ಅವರು ಸಪೋರ್ಟ್ ಮಾಡ್ಬೇಕು. ಕೆಲವರು ತುಂಬಾ ಜನ ಸ್ಟಾಪ್ ಮಾಡ್ತಾರೆ ಇಷ್ಟು ಒಂದು ಏಜ್ ಆದ ಮೇಲೆ. ನನ್ನ ಕ್ಯಾಟಗರಿ ಬೇರೆಯವರು ಇದ್ರು. ಈಗ ಎಲ್ಲಿ ಯಾವ ಅಥ್ಲೆಟಿಕ್ ಫೀಲ್ಡ್ ಅಲ್ಲಿ ಆಗ್ಲಿ ಯಾರಾದ್ರೂ ಸ್ವಲ್ಪ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗದಿದ್ರೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಅದನ್ನು ಮಾಡಬಾರ್ದು. ನಾವೊಂದು ಮೋಟಿವೇಶನ್ ತಕೊಂಡು ಅದನ್ನ ನಾವು ಸ್ಟೆಪ್ಗೆ ಅಂದ್ರೆ ಮುಂದಿನ ಒಂದು ಸ್ಟೆಪ್ ತಗೊಳ್ಬೇಕು. ಫೇಲಿಯರ್ ಯಾವಾಗಲೂ ನಮಗೆ ಸಕ್ಸಸ್ ಸಿಗಲ್ಲ. ಫೇಲಿಯರ್ ಅನ್ನು ಫೇಸ್ ಮಾಡಿ ನಮಗೆ ಸಕ್ಸಸ್ ಸಿಗ್ಬೇಕು. ನನಗೆ ತುಂಬಾ ಈಗ ಫೇಲಿಯರ್ ನಾನು ತುಂಬಾ ಫೇಸ್ ಮಾಡಿದ್ದೇನೆ. ಸೊ ಅದ್ರಿಗೆ ನನಗೆ ಫೇಲಿಯರ್ ಬಗ್ಗೆ ಗೊತ್ತಿದೆ, ಫೇಲಿಯರ್ ಏನಂತ. ಸೊ ನಾವು ಯಾವಾಗಲೂ ಸಕ್ಸಸ್ ನಮಗೆ ಸಿಗ್ಬೇಕು, ನಾವೇ ಫಸ್ಟ್ ಬರಬೇಕು, ಹಾಗೆ ನಮಗೆ ಥಿಂಕಿಂಗ್ ಬರಬಾರ್ದು. ಆಟೋಮೆಟಿಕ್ ನಾವು ನಮ್ಮ ಒಂದು ಏಮ್ ಇಟ್ಟು ನಾವು ಆ ಗೋಲ್ ರೀಚ್ ಮಾಡ್ಬೇಕಂದ್ರೆ ಆಟೋಮೆಟಿಕ್ ನಮ್ಮ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ಆಗಿ ಅಪ್ಪ ಒಳ್ಳೆದಾಗುತ್ತೆ. ಮತ್ತೊಬ್ಬರು ವೀಕ್ಷಕರು ಕಾಯ್ತಾ ಇದ್ದಾರೆ. ಹಲೋ, ನಮಸ್ತೆ. ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು, ಹೇಳಿ. ಕರುಣಾಕರ್ ಎಲ್ಲಿಂದ? ಕದ್ರಿಯಿಂದ. ಓಕೆ, ಮಾತಾಡಿ. ಪೋಮ್ ಅವರಿದ್ದಾರೆ, ವಿಶ್ ಮಾಡಿ. ಓಕೆ. ಹಲೋ. ಹೇಳಿ ಸರ್. ಹೇಳಿ ಸರ್. ಕರುಣಾಕರ್ ಕದ್ರಿ ಮಾತಾಡ್ತಾ ಇದ್ದೇನೆ. ಪರಿಚಯ ಥ್ಯಾಂಕ್ ಯು ಸರ್. ಪರಿಚಯ ಉಂಟಾ? ಓಕೆ ಸರಿ. ಟ್ರೈನಿಂಗ್ ಎಲ್ಲ ಒಳ್ಳೆ ನಡೀತಿದೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಸ್.
ಕೆಲವರಿಗೆ ಅವರಿಗೆ ನಿಮ್ಮ ಪರಿಚಯ ಇರುತ್ತೆ, ಬಹುಶಃ ನಿಮಗೆ ಕೆಲವೊಮ್ಮೆ 2-3 ಕರುಣಾಕ್ ಸರ್ ಅವರ ಗೊತ್ತಿದ್ರು, ಒಬ್ಬರು ಸ್ಟೇಡಿಯಂಗೆ ಬರ್ತಿದ್ರು. ಸೊ ಹಾಗೆ ನನಗೆ 2-3 ಹೆಸರು ಗೊತ್ತಿದೆ, ಅದಕ್ಕೆ ಯಾರಂತ ಗೊತ್ತಾಗ್ತಿಲ್ಲ. ಕರೆಕ್ಟ್, ಎಸ್. ಮತ್ತೆ ನಿಮ್ಮ ಇಷ್ಟು ಕ್ಯಾರಿಯರಲ್ಲಿ ತುಂಬಾ ಜನ ನಿಮಗೆ ಸಪೋರ್ಟು, ಕೋಚ್ ಇರ್ಬೋದು ಅಥವಾ ಸಲಹೆ ಕೊಡೋರು ಅವರು ಇರ್ತಾರೆ. ಅದೇ ಹೇಗೆ ಕೋಚ್ಗಳು ಒಳ್ಳೆ ಕರೆಕ್ಟಾಗಿ ಸಿಗೋದು ಕೂಡ ಒಂದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಉಂಟಾ? ಬಹುಶಃ ನಿಮಗೆ ಪ್ರೈಮರಿ ಲೆವೆಲಲ್ಲೇ ಒಳ್ಳೆ ಸಿಕ್ಕಿದ ಕಾರಣ ಅದು ಮುಂದುವರಲಿಕ್ಕೆ ಸುಲಭ. ಯಾಕಂದ್ರೆ ವಸಂತ ಹೆಗಡೆ ಸರ್ ನನ್ನ ಟ್ಯಾಲೆಂಟನ್ನು ಅವರೇ ನಾನು ಐಡೆಂಟಿಫೈ ಮಾಡಿದ್ದು. ಇಲ್ಲದಿದ್ದರೆ ನಾನು ರೀಚ್ ಆಗ್ತಿರ್ಲಿಲ್ವಾ ಅಂತ ನನ್ನ ಒಂದು ಮಾಡ್ಬೇಕಂತ ನನ್ನ ಛಲ ಇತ್ತು, ಮತ್ತೆ ಅವರ ಒಂದು ಸಪೋರ್ಟ್ ಇತ್ತು. ಮತ್ತೆ ಅದಾದ್ಮೇಲೆ ದಿನೇಶ್ ಕುಂದರ್ ಅವರ ಅಂಡರ್ ನಾನು ಟ್ರೈನಿಂಗ್ ಮಾಡಿದ್ದೆ ಮ್ಯಾಂಗ್ಳೂರಲ್ಲಿ ಇರುವಾಗ. ಸೊ ಅದಾದ್ಮೇಲೆ ಕ್ಯಾಂಪಿಗೆ ಹೋದ ಮೇಲೆ 2-3 ಕೋಚಸ್ ಇದ್ರು, ರಮೇಶ್, ಕುಂಜು ಮೊಹಮ್ಮದ್ ಸರ್, ಹಾಗೆ 2-3 ಕೋಚಸ್ ಅವರಿದ್ರು. ಈಗ ನಾವು ಎಟ್ ಪ್ರೆಸೆಂಟ್ US ಇಂದ ಒಬ್ರು ಕೋಚ್ ಇದ್ದಾರೆ, ಗೆಲೀನಾ ಅಂತ. ಅವರು ಒಳ್ಳೆ ಗೊತ್ತಿರೋ ಒಂದು ಅಂದ್ರೆ ಐಡಿಯಾ ಇದೆ ಹೇಗೆ ಅಂತ ಅಥ್ಲೆಟಿಕ್ಸ್. ಸೊ ಈಗ ಒಳ್ಳೆ ಕೋಚ್ ಸಿಕ್ಕಿದ್ದಾರೆ, ಸೊ ಇನ್ನೂ ಒಳ್ಳೆ ಮಾಡ್ಬೋದಂತ ಅನಿಸ್ತಿದ್ದೇನೆ. ಮತ್ತೊಂದು ವೀಕ್ಷಕರ ಕರೆ ಕಾಯ್ತಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ? ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಮಾತಾಡಿ, ಸರ್ ಮಾತಾಡಿ, ಕೇಳಿಸ್ತಾ ಉಂಟು. ಹೇಳಿ ವಿಶ್ವನಾಥ್ ಅವರೇ, ಮಾತನಾಡಿ. ವಿಶ್ ಮಾಡಿ, ಪೋಮ್ ಅವರಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಯಾರು ಕೂಡ ಒಂದು ಪದಕ ತರುವಂತ ಕ್ರೀಡಾಪಟು ಇಲ್ಲ ಅಂತ ಬಾರಿ ಕೊರತೆ ಇತ್ತು. ಮತ್ತೆ ಟಿವಿಯಲ್ಲಿ ನಾನು ನೋಡ್ತಾ ಇದ್ದೆ, ಅವರು ನೋಡ್ತಾ ಇದ್ದೆ. ಟಿವಿಯಲ್ಲಿ ನೋಡ್ತಾ ಇದ್ರಾ? ಓಕೆ, ಗೇಮ್ಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ. ಎಸ್. ಸೊ ಹಾಗಾದರೆ ನಿಮ್ಮ ಪ್ರಕಾರ ನಿಮ್ಮ ಮೊದಲು ಹಾಗಿದ್ರೆ ನಮ್ಮ ಈ ಭಾಗದಿಂದ ಏಷ್ಯನ್ ಗೇಮ್ಸಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ವಾ ಅಥವಾ? ಇಲ್ಲ, ವಂದನಾ ಶಾನ್ಭಾಗ್ ಅವರು ಮಾಡಿದ್ದಾರೆ ಸರ್. ಅಂದರೆ ನಿಮ್ಮ ಮತ್ತೊಂದು ಕರೆ ತುಂಬ ಜನ ಕಾಯ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್, ಮಾತಾಡಿ. ಧ್ವನಿ ಕೇಳಿಸ್ತಾ ಉಂಟು. ಹಲೋ, ಧ್ವನಿ ಕೇಳಿಸ್ತಾ ಉಂಟು ಮೇಡಮ್, ಮಾತಾಡಿ. ನಮಸ್ತೆ ಸರ್. ಹೇಳಿ, ಮಾತಾಡಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಪವಿತ್ರ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ನಮ್ಮ ಕಸಿನ್ ಮಾತಾಡ್ತಾ ಇರೋದು. ಎಷ್ಟು ಖುಷಿ ಆಗ್ತದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಏಷ್ಯನ್ ಗೇಮ್ಸ್ ಅಲ್ಲಿ ಚಿನ್ನ ಗೆದ್ದಿದ್ದಾರೆ. ಸಾರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಈ ಲೆವೆಲ್ಗೆ ಹೋದದ್ದು ಎಷ್ಟು ಖುಷಿ ಆಗತ್ತೆ ಅಂತ ಕೇಳ್ತಾ ಇದ್ದೆ. ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ಹಲೋ, ಲೈನ್ ಕ್ಲಿಯರ್ ಆಗಿಲ್ಲ. ನೀವು ಮಾತಾಡಿ, ಕೇಳಿಸ್ತಾ ನಮಗೆ ಕ್ಲಿಯರ್ ಉಂಟು. ಹೇಳಿ. ಕಂಗ್ರಾಚುಲೇಟ್ ಮಾಡ್ಬೇಕಾಗಿತ್ತು ಸರ್. ವಿ ಆರ್ ಪ್ರೌಡ್ ಆಫ್ ಸರ್. ಏನ್ ಹೇಳ್ಬೇಕು ಗೊತ್ತಿಲ್ಲ. ಶಿ ಇಸ್ ಅ ವೆರಿ ಸಿಂಪಲ್ ಪರ್ಸನ್, ತುಂಬಾ ಕೈಂಡ್ ಹಾರ್ಟೆಡ್. ಹಾಗೆ ಯಾಕೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಅವರು ಜನ ಹೇಳ್ತಾರೆ ಲೈಕ್ ಸಪೋರ್ಟ್ ಮಾಡ್ತಾರೆ, ಬಟ್ ಸ್ಟಿಲ್ ಏನು ಇದಿಲ್ಲ ಅದಿಲ್ಲ ಅಂತ. ಬಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅವರವ್ರಿಗೆ ಗೊತ್ತು ಅವ್ರವ್ರ ಕಷ್ಟ. ಶಿ ಇಸ್ ವೆರಿ ಸಿಂಪಲ್ ಪರ್ಸನ್ ಅಂಡ್ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ವಿ ಆರ್ ಹ್ಯಾಪಿ ಟು ಹ್ಯಾವ್ ಹರ್ ಇನ್ ಅವರ್ ಫ್ಯಾಮಿಲಿ ಸರ್. ಥ್ಯಾಂಕ್ ಯು. ಇಡೀ ಫ್ಯಾಮಿಲಿಗೆ ಒಂದು ಖುಷಿ ಅಲ್ವಾ? ಹೌದು ಸರ್, ಖಂಡಿತವಾಗ್ಲೂ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ. ಒಂದು ನಾವು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಪೋಮ್ ಅವರ ಮನಸ್ಸು ಮಾಡಿ 10 ನಿಮಿಷ ಮಟ್ಟಿಗೆ ಇದ್ದರೆ ಇನ್ನಷ್ಟು ನಮಗೆ ಖುಷಿ ಆಗುತ್ತೆ. ನಾವು 8:40 ತನಕ ದಯವಿಟ್ಟು ಅವರ ಅನುಮತಿಯನ್ನು ಕೇಳಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇತ್ತೀಚೆಗೆ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುವಂಥ ನಮ್ಮ ತುಳುನಾಡಿನ, ನಮ್ಮ ಮಂಗಳೂರಿನ ಕುವರಿ ಪೂವಮ್ಮ ಅವರಿದ್ದರ ಒಟ್ಟಿಗೆ ನಾವು ಮಾತಾಡ್ತಾ ಇದ್ವಿ. ಅವರ ಸ್ಫೂರ್ತಿಯ ಮಾತುಗಳಿಂದ ಒಂದಿಷ್ಟು ನಮ್ಮ ಕರಾವಳಿ ಕರ್ನಾಟಕ ಮತ್ತು ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಮುಂಬೈ ಮಹಾನಗರದ ನಮ್ಮ ಜನರಿಗೆ ಮತ್ತು ಸಾಮಾಜಿಕ ತಾಣಗಳಲ್ಲಿ ಫೇಸ್ಬುಕ್ ಮೂಲಕ ವೀಕ್ಷಿಸುತ್ತಿರುವವರಿಗೆ ಹೊಸ ಚೈತನ್ಯ ಮತ್ತು ಹೊಸ ರೀತಿಯ ಹುಮ್ಮಸ್ಸು, ತಮ್ಮ ಮನೇಲಿ ಕೂಡ ಇಂಥವರೊಬ್ಬರು ಹುಟ್ಟಿ ಬರಲಿ ಅಂತ ಆಶಿಸ್ಬೋದೇನೋ ಎನ್ನುವಂಥ ಒಂದು ಕನಸು, ಒಂದು ಗುರಿ, ನಮ್ಮೊಂದು ಆಸೆ, ನಮ್ಮದು ಚಿಕ್ಕ ಮಾಧ್ಯಮವಾಗಿ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪೂವಮ್ಮ ಅವರೇ, ನಿಮ್ಮ ಮನೆಯ ಅಂದರೆ ಕಸಿನ್ ಒಬ್ಬರು ಕರೆ ಮಾಡಿದರು. ಹೇಗಿತ್ತು ನಿಮ್ಮ ಬಾಲ್ಯ, ಹೇಗಿತ್ತು ಹಾಗಾದರೆ? ನನ್ನ ಈ ಕಸಿನ್ಸ್ ತುಂಬ ನಾನು ಅವರೊಟ್ಟಿಗೆ ಕ್ಲೋಸ್.
ಚಿಕ್ಕದಿಂದಲೇ ನಾವು ಬಸ್ಪಲ್ಲಿ ಓದ್ತಿರುವಾಗ ಸಹ ನಾವು ಒಟ್ಟಿಗೆ ಹೋಗ್ತಿದ್ವಿ. ಸೊ ತುಂಬಾ ಮೆಮೊರೀಸ್ ಇದೆ ನಮ್ಮ ಸ್ಕೂಲ್ ಟೈಮಲ್ಲಿ ಆಗ್ಲಿ. ಮತ್ತೆ ಅವ್ರು ಬ್ಯಾಂಗ್ಳೂರ್ ಶಿಫ್ಟ್ ಆದ್ರು, ಆದ್ರೂ ನಾವು ನಮ್ಮ ಕನೆಕ್ಷನ್ ಬಿಡ್ಲಿಲ್ಲ. ಇಷ್ಟು ಕಸಿನ್ಸ್ ನನ್ನ ಇವರೊಟ್ಟಿಗೆ ನಾನು ತುಂಬಾ ಕ್ಲೋಸ್ ಆಗಿದ್ದೇನೆ. ಇವರೊಟ್ಟಿಗೆ ಈಗ ತುಂಬಾ ಅಂದ್ರೆ ವರ್ಡ್ಸ್ ಇಲ್ಲ, ಅಷ್ಟು ಕ್ಲೋಸ್ ಇದ್ದೇನೆ. ನಾನು ಕ್ಯಾಂಪಿಂದ ಬರುವಾಗ ಫಸ್ಟ್ ಅವರ ಮನೆಗೆ ವಿಸಿಟ್ ಆಗ್ತೇನೆ. ಸೊ ಆಂಟಿ ಎಲ್ಲ ಒಳ್ಳೆ ತಿಂಡಿ ಎಲ್ಲ ಮಾಡ್ತಾರೆ. ಸೊ ಬ್ಯಾಂಗ್ಳೂರಿಗೆ ಬರಲೇಬೇಕು ಅಂದ್ರೆ ಬ್ಯಾಂಗ್ಳೂರಿಗೆ ಬಂದು ಅಮ್ಮ ಸಾಲಿಗೆ ಬರ್ತಾರೆ, ನಾನು ಅಮ್ಮ ಹೋಗ್ತೇವೆ, ಇಲ್ಲಾಂದ್ರೆ ನಾವು ಫ್ಯಾಮಿಲಿ ಆಗಿ ಹೋಗ್ತೇವೆ. ಸೊ ಅವಳ ಅಣ್ಣ ಹೆಸರು ಸಹ ಮಂಜು ಅಂತ. ಸೊ ನಾವು ಬ್ಯಾಂಗ್ಳೂರ್ ಮಂಜು, ನನ್ನ ತಮ್ಮನ ಹೆಸರು ಸಹ ಮಂಜು ಅಂತ, ಬ್ಯಾಂಗ್ಳೂರ್ ಮಂಜು ಹಾಗೆ ಹೇಳ್ತೇವೆ. ಸೊ ಯಾವಾಗ್ಲೂ ಬಂದ್ರೆ ನಾನು ಅಲ್ಲಿಗೆ ವಿಸಿಟ್ ಮಾಡೇ ಮಾಡಿ, ಇಲ್ಲಾಂದ್ರೆ ಅವರು ಬರ್ತಾರೆ. ಸೊ ಹಾಗೆ ನಾವು ಒಳ್ಳೆ ರಿಲೇಶನ್ಶಿಪ್ ಇದೆ ನಮ್ಮ ಮಧ್ಯದಲ್ಲಿ. ಅಂದ್ರೆ ನಮಗೆ ಅಷ್ಟು ಏಜ್ ಡಿಫ್ರೆನ್ಸ್ ಇಲ್ಲ, 2-3 years ಡಿಫ್ರೆನ್ಸ್ ಇದೆ. ಸೊ ಆ ಒಂದು ನಮ್ಮ ಲೈಫ್ ಒಂದು ನಾವು ಒಳ್ಳೆ ರೀತಿಯಾಗಿ ತಗೊಳ್ತಿದ್ದೇವೆ. ಸೊ ನಮಗೆ ತುಂಬಾ ಖುಷಿ ಆಗ್ತದೆ. ಅವ್ರಿಗೆ ನಂಗೆ ವಿಶ್ ಮಾಡಿದ್ರು. ಸೊ ಇವೆಂಟ್ ಆಗ್ತೋಕ್ಕಿಂತ ಮುಂಚೆ ನಂಗೆ ವಿಶಸ್ ಕೊಟ್ಟಿದ್ರು, ಒಳ್ಳೆ ಮಾಡಬೇಕು. ಸೊ ಮತ್ತೆ ಆಂಟಿ ಮತ್ತೆ ಅಮ್ಮ ಸಹ ತುಂಬಾ ಕ್ಲೋಸ್, ನನ್ನ ಅಮ್ಮನ ತಂಗಿ. ಸೊ ಅವರು ತುಂಬಾ ಕ್ಲೋಸ್ ಇದ್ದಾರೆ. ಹಾಗೆ ನಾವು ಸಹ ತುಂಬಾ ಕ್ಲೋಸ್ ಇದ್ದೇವೆ. ಎಲ್ಲಾದ್ರೂ ಹೊರಗೆ, ಈಗ ನಾವು ಕೂರಿಗೆ ಹೋಗಿದ್ವಿ, ಸೊ ಒಟ್ಟಿಗೆ ಹೋಗ್ತೇವೆ. ಸೊ ಏನಾದ್ರೂ ಇದ್ರೆ ನಾವೆಲ್ಲ ಒಟ್ಟಿಗೆ ಮಾಡ್ತೇವೆ. ಮತ್ತೊಬ್ಬರು ವೀಕ್ಷಕರು ಕಾಯ್ತಾ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಜ್ಪೆಯಿಂದ. ಓಕೆ, ಸರಿ, ಹೇಳಿ, ಮಾತಾಡಿ. ಒಂದು ಪ್ರೈಮರಿ ಸ್ಕೂಲ್ ಎಲ್ಲ ಹೇಗಿತ್ತು, ಎಲ್ಲಿ ಅಂತ? ನೀವು ಬಜ್ಪೆಯಿಂದಲೇ ಕರೆ ಮಾಡಿ ಅಂತ ಹೇಳಿದ್ರೆ ನೀವು ಪ್ರೈಮರಿ ಬಜ್ಪೆ ಮಾರ್ನಿಂಗ್ ಸ್ಟಾರ್ ಅಲ್ಲಿ ಕಲ್ತದ್ದು ನಾನು. ಕೇಳಿದ್ರಾ? ಅವ್ರ ಶಾಲೆ ಹೆಸರನ್ನು ಹೇಳಿದ್ರು, ಕೇಳಿದ್ರಾ ಅಂತ? ಹೌದಾ? ನಿಮ್ಮ ಹೆಸರು ಇನ್ನೊಮ್ಮೆ ಹೇಳ್ಬೋದಾ? ಹಲೋ, ಕಿರಣ್ ಅವರು. ಓಕೆ ಓಕೆ ಓಕೆ, ಸರಿ, ಓಕೆ. ಅಂದ್ರೆ ಓಕೆ, ಅಲ್ಲಿ ಅಂದ್ರೆ ಬಜ್ಪೆಯಲ್ಲಿ ಹೇಗೆ ಅವರ ಸ್ಟಾರ್ಟ್, ಹೇಗೆ ಕ್ಯಾರಿಯರ್ ಹೇಗೆ ಸ್ಟಾರ್ಟ್ ಆಯಿತು ಬಾಲ್ಯದಲ್ಲಿ ಅಂತ? ಅಂದರೆ ಬಾಲ್ಯದಲ್ಲಿ ಕ್ಯಾರಿಯರ್ ಅಂತ ಆಗೋದಿಲ್ಲ, ಬಾಲ್ಯದಲ್ಲಿ ಹೇಗೆ ಅವರ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಬಂತು ಅಂತೇಳಿ ಅಲ್ವಾ? ಕರೆಕ್ಟ್. ಓಕೆ, ಸರಿ, ಧನ್ಯವಾದ ಕಿರಣ್ ಅವರೇ, ಥ್ಯಾಂಕ್ ಯು. ಬಹುಶಃ ನೀವು ಬಜ್ಪೇರ್ ಆದ ಕಾರಣ ನಿಮ್ಗೆ ಒಂದಷ್ಟು ಹುಮ್ಮಸ್ ಇರ್ಬೋದು. ಅಂದರೆ ತುಂಬ ಜನ ನಿಮ್ಮನ್ನು ಅಂದರೆ ಫಾಲೋ ಅಪ್ ಮಾಡ್ತಾ ಇರ್ಬೋದು ಗೂಗಲಲ್ಲಿ, ಅಥವಾ ಅಂದರೆ ಮಾಹಿತಿ ತೆಗೆದುಕೊಳ್ಳುವಾಗ ನಿಮ್ಮ ಇರ್ತದೆ ಬಜ್ಪೆಯಲ್ಲಿ ನೀವು ಸ್ಟಾರ್ಟಿಂಗ್ ಕಲ್ತ ಅಂತೇಳಿ. ಸೊ ನೀವೊಂದಿಷ್ಟು ಬಜ್ಪೆ ಬಗ್ಗೆ ನಿಮ್ಮ ಅನುಭವವನ್ನು ಹೇಳಿಬಿಡಿ, ಖುಷಿ ಆಗ್ಬೋದು. ಬಜ್ಪೆಯಲ್ಲಿ ನಾನು ಹುಟ್ಟಿದ್ದು ನಾನು ಗೋಣಿಕೊಪ್ಪಲದಲ್ಲಿ. ಅದೇ ನನ್ನ LKG to 7th standard ಕಲ್ತದ್ದು ನಾನು ಬಜ್ಪೆಯಲ್ಲಿ. ಸೊ ಡ್ಯಾಡಿ ಅಲ್ಲಿ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿದ್ದು ಎಲ್ಲರೂ ನನಗೆ ಹೆಸರಿನ ನೆನಪಿಲ್ಲ ಸರ್, ಆಗ ನಾನು ಸಣ್ಣವಳಾಗಿದ್ದೆ. ಸೊ ಕೆಲವರು ಟೀಚರ್ಸ್ ಹೆಸರು ನೆನಪಿದೆ, ಉಷಾ ಮೇಡಮ್, ಜೂಲಿಯಟ್ ಮೇಡಮ್, ಡೇಸಿ ಮೇಡಮ್, ಹಾಗೆ 2-3 ಇಬ್ಬರದ್ದು ಹೆಸರು, ಯಾಕಂದ್ರೆ ಅವ್ರು ವಿಶ್ ಮಾಡ್ತಾ ಇರ್ತಾರೆ ನನ್ನನ್ನು. ಸೊ ಕೆಲವ್ರದ್ದು ಹೆಸರು ನನಗೆ ನೆನಪಿಲ್ಲ. ಮತ್ತೆ ವಸಂತ ಹೆಗ್ಡೆ ಸರ್ ನನಗೆ ಯಾವ ನೆನಪಿರುತ್ತೆ, ಯಾಕಂದ್ರೆ ಅವರಿಂದಾಗಿ ನಾನು ನನ್ನ ಟ್ಯಾಲೆಂಟ್ ಅವರೇ ಸ್ಟಾರ್ಟಿಂಗ್ ಅಲ್ಲಿ ಗುರುತಿಸಿದ್ದು. ಸೊ ಅವರ ಹೆಸರು ನನಗೆ ಮರೀಲಿಕ್ಕೆ ಆಗಲ್ಲ. ಸೊ ಹಾಗೆ ಪ್ರಿನ್ಸಿಪಲ್ ಅಲ್ಲಿ ಅವರು ಒಳ್ಳೆ ಸಪೋರ್ಟ್ ಆಗಿದ್ರು. ಅಂದ್ರೆ ನನಗೆ ಆ ಸಣ್ಣ ಇದ್ದ ಕಾರಣ ನೆನಪಿಲ್ಲ ಸರ್ ಅಷ್ಟೇ. ಕರೆಕ್ಟ್. ಆದ್ರೆ ತುಂಬಾ ಜನರಿಗೆ ನೀವು ಈಗ ಬಹುಶಃ ಬಜ್ಪೆ ಅವರಿಗೆ ಈಗ ಅಲ್ಲೇ ನೀವು ಕಲ್ತಿದ್ದೀರಾ ಅಂತ ಹೇಳುವಾಗ ಒಂದು ಹೆಮ್ಮೆಯ ಒಂದು ಖುಷಿ, ಖಂಡಿತವಾಗಿ ಯಶಸ್ಸು ಬಂದ ಕೂಡಲೇ ಹಾಗೆ ಒಂದು ಹೆಮ್ಮೆ ಇರುತ್ತೆ. ನಮ್ಮ ಊರಿನವರು ಅಥವಾ ನಮ್ಮ ಕಡೆಯಲ್ಲಿ ಚಿಕ್ಕ ಅಂದರೆ ಹೈಸ್ಕೂಲನ್ನು ಅಂದರೆ ಅದಕ್ಕೆ ಮೊದಲು ಪ್ರೈಮರಿನಲ್ಲಿ ಕಲ್ತದಲ್ಲಿ ಅಂತೇಳಿ. ಸೊ ಮುಂದಿನ ನಿರೀಕ್ಷೆಗಳು ಬಹುಶಃ ನಿಮ್ಮ ಮೇಲೆ ತುಂಬ ಜನರಿಗೆ ಬೇರೆ ಬೇರೆ ಇರಬಹುದು. ಒಲಿಂಪಿಕ್ಸ್ ಇರ್ಬೋದು, ಯಾರಾದರೂ ಸ್ಪೋರ್ಟ್ಸ್ ಮಿನಿಸ್ಟರ್ ಸೆಂಟ್ರಲ್ ಲೆವೆಲಿಂದ ಅಥವಾ ಹೀಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿ, ಅಥವಾ ನಿಮಗೆ ನಾವು ಹೀಗೆ ನೀವು ಪ್ರಯತ್ನ ಮಾಡಿ, ನೀವು ಇಲ್ಲಿ ಬನ್ನಿ, ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಹಾಗೇನಾದ್ರೂ ನಿಮಗೆ ಅಟ್ಮಾಸ್ಫಿಯರ್? ನಮ್ಮ ಇವೆಂಟ್ ಗ್ರೂಪ್ ಇವೆಂಟ್ ಸರ್. ಸೊ ಗ್ರೂಪ್ ಆಗಿ ನಾವು ಟ್ರೈನಿಂಗ್ ಮಾಡಬೇಕು. ಸೊ ಹಾಗೆ ನಮ್ಮ ಕೋಚ್ನೊಟ್ಟಿಗೆ ಈ ಮಾತು ಡಿಸ್ಕಸ್ ಮಾಡ್ತಾರೆ, ಫೆಡರೇಷನ್ ಇಂದಾಗಿ ಡಿಸ್ಕಸ್ ಮಾಡ್ತಾರೆ. ಇಂಡಿವಿಜುವಲ್ ಆಗಿ ಯಾರ ಹತ್ರ ಡಿಸ್ಕಸ್ ಮಾಡಲ್ಲ. ಸೊ ಅವರೇ ಡಿಸಿಷನ್ ತಗೊಳ್ತಾರೆ, ನಾವೆಲ್ಲಿ ಟ್ರೈನಿಂಗ್ ಮಾಡಬೇಕು, ಏನ್ ಮಾಡ್ಬೇಕಂತ. ಜಸ್ಟ್ ನಾವು ಟ್ರೈನಿಂಗ್ ಮಾಡ್ತೇವೆ, ಅವರೇ ಸಜೆಷನ್ ಕೊಡ್ತಾರೆ ಏನ್ ಮಾಡ್ಬೇಕಂತ. ಓಕೆ, ಎಸ್. ಹಾಗಾದ್ರೆ ನೀವು ಒಬ್ಬರು ಫಿಸಿಯೋ ಬೇಕು ಅಂತ ಹೇಳಿದ್ರಿ, ಹಾಗಾದ್ರೆ ಅದು ಇಡೀ ಗ್ರೂಪಿಗೆ? ಇಲ್ಲ, ಪರ್ಸನಲ್ ಆಗಿ ನಮಗೆ ಈಗ ನಮ್ಮ ಗೌರ್ಮೆಂಟ್ ಖರ್ಚು ನೋಡ್ಕೊಂಡ್ರೆ, ಸೊ ನಾ ಅಂದ್ರೆ ಅವರ ಎಲ್ಲಿ ಹೋಗ್ಬೇಕು ಅದು ಅವರೇ ನೋಡ್ಕೊಂಡ್ರೆ, ಮತ್ತೆ ನನ್ನೊಟ್ಟಿಗೆ ಅವ್ರು ಇರ್ಬೋದು. ಸೊ ಹಾಗೆ ಕೆಲ ಅಥ್ಲೆಟ್ಸ್ ಅಲ್ಲಿ ಇದ್ದಾರೆ, ಅವರ ಫಿಸಿಯೋ ವಿತ್ ದಿಯರ್ ಫಿಸಿಯೋ. ಸೊ ಹಾಗೇನು ಪ್ರಾಬ್ಲಮ್ ಇರಲ್ಲ. ಓಕೆ, ನಿಮ್ಮ ಯಾರಾದ್ರೂ ಮುಂಚೆ ರೋಲ್ ಮಾಡೆಲ್ ಅಂತ ಇದ್ರ ನೀವು ಇದಕ್ಕೆ ಫೀಲ್ಡಿಗೆ ಬರುವಾಗ? ಇಲ್ಲ ಸರ್, PT ಉಷಾ ಅಥವಾ ಬೇರೆ ಬೇರೆ? ನನಗೆ ಹಾಗೇನು ರೋಲ್ ಮಾಡೆಲ್ ಆಗಿ ತಮ್ಮ, ಯಾಕಂದ್ರೆ ಅವನು ಸ್ಪೋರ್ಟ್ಸ್ ಮಾಡ್ತಿದ್ದ, ನಾನು ಸ್ಪೋರ್ಟ್ಸ್ ಮಾಡ್ತಿದ್ದೆ. ನಾವು ಹಾಗೇನೆ ಸ್ಪೋರ್ಟ್ಸ್ ಫೀಲ್ಡ್ ಬಂದ್ವಿ, ಯಾರನ್ನು ನೋಡಿ ನಾವು ಸ್ಪೋರ್ಟ್ಸ್ ಫೀಲ್ಡ್ಗೆ ಬರಲಿಲ್ಲ. ಎಲ್ಲ ಗೇಮ್ಸ್ ಆಡಿದಾಗೆ ಕಬಡ್ಡಿ, ಫುಟ್ಬಾಲ್ ಎಲ್ಲ ಆಡ್ತಿದ್ವಿ, ಅವನು ಸಹ ಹಾಗೆ ಆಡ್ತಿದ್ದ. ಮತ್ತೆ ನೆಕ್ಸ್ಟ್ ಬರ್ತದೆ ನಮ್ದು ಅಥ್ಲೆಟಿಕ್ಸ್. ಸೊ ಹಾಗೆ ನೋಡಿ ನಾವು ಫೀಲ್ಡ್ಗೆ ಬಂದದ್ದು. ನಾವು ಯಾರನ್ನು ಅವರನ್ನು ನೋಡಿ ಇವರನ್ನು ನೋಡಿ ಏನೋ ನಾವು ಅಥ್ಲೆಟಿಕ್ ಫೀಲ್ಡ್ಗೆ ಬರಲಿಲ್ಲ. ಆ ನಮ್ಮ ಒಂದು ಪ್ಯಾಷನ್ ಇಂದಾಗಿ ನಾವು ಬಂದ್ಬಿಟ್ವಿ. ಕರೆಕ್ಟ್. ಆ ಪ್ಯಾಷನ್ ಇನ್ನೂ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಯಾವುದು ಇಲ್ಲಿ ತನಕ ಮೆಮೊರೇಬಲ್ ಮೂಮೆಂಟ್ ಯಾವುದು ಮೇಡಮ್ ಆಗಿದ್ರೆ ನಿಮ್ಮ 15 ಅಥವಾ 13, 12 ವರ್ಷಗಳ ಈ ಒಂದು
ಇಲ್ಲಿಂದ ಸ್ಟಾರ್ಟಿಂಗಿಂದ 2008ಇಂದ ಇಲ್ಲಿ ತನಕ ನೋಡುವಾಗ ನೆನಪಲ್ಲಿ ಇಟ್ಕೊಳ್ಳೋದು ಯಾವತ್ತು ಕೂಡ ಅದು ಸ್ವೀಟು ಇರ್ಬೋದು ಅಥವಾ ಡಾರ್ಕ್ ಮೆಮೊರಿ ಇರ್ಬೋದು? ಸರ್ ಈಗ ನಾನು ಒಂದೊಂದು ಕಾಂಪಿಟೇಷನ್ ಹೋಗಿ ನಾನು ಅದೆಲ್ಲ ಮೆಮೊರಿ ಸ್ವೀಟ್ ಆಗಿ ಜಾಸ್ತಿ ಆಗ್ತಿದೆ. ಫಸ್ಟ್ ನಾನು 2008 ಒಲಿಂಪಿಕ್ಸ್ ಹೋದೆ, ಅದು ನಂದು ಮೇಜರ್ ಅಚೀವ್ಮೆಂಟ್. ಆ ಸಣ್ಣ ಏಜಲ್ಲಿ ನಾನು ಹೋದದ್ದು, ಸೊ ಅದೊಂದು ಮೆಮೊರಿ. ಅದಾದ ಮೇಲೆ ಏಷ್ಯನ್ ಗೇಮ್ಸ್ ಬಂತು, ಮತ್ತೆ ಅದಕ್ಕಿಂತ ಮುಂಚೆ ಏಷ್ಯನ್ ಚಾಂಪಿಯನ್ಶಿಪ್ ಮಾಡಿದ್ದೇನೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ ನನ್ನ ಮೂಮೆಂಟ್ ಸ್ವೀಟರ್ ಆಗಿ ಹೋಗ್ತಿದೆ. ಸೊ ಈಗ ಲಾಸ್ಟ್ ಬಂದದ್ದು ಈ ಏಷ್ಯನ್ ಗೇಮ್ಸ್, ಇದು ನನಗೆ ಮೆಮೊರೇಬಲ್ ಮೂಮೆಂಟ್ ತಾನೆ. ಯಾಕಂದ್ರೆ ನನಗೆ ಲಾಸ್ಟ್ ಏಷ್ಯನ್ ಗೇಮ್ಸ್ ಒಂದು ಬ್ರಾನ್ಸ್, ಒಂದು ಗೋಲ್ಡ್ ಇತ್ತು. ಈ ಸತಿ ಗೋಲ್ಡ್, ಸೊ ತುಂಬಾ ಖುಷಿ ಆಗ್ತಿದೆ. ಹೋಪ್ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲಿ 2 ಗೋಲ್ಡ್ ಸಿಗ್ಲಿ ಅಂತ. ಇದು ಮಿಕ್ಸೆಡ್ ರಿಲೇ ಫಸ್ಟ್ ಟೈಮ್ ಅಂತ ಅನಿಸ್ತಾ ಉಂಟು. ಫಸ್ಟ್ ಟೈಮ್ ಇದರಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಅವರು ಇಟ್ಟದ್ದು. ಸೊ ಅದರಲ್ಲಿ ನಾವು ಸಿಲ್ವರ್. ಹೇಗೆ ಡಿಫರೆನ್ಸ್ ಆಗುತ್ತೆ ಅದಕ್ಕೂ ಮತ್ತೆ ಇದಕ್ಕೂ ಏನಾದರೂ? ಯಾಕಂದ್ರೆ ಇಬ್ರು ಹುಡುಗರು ಓಡ್ತಾರೆ ಮತ್ತೆ ಇಬ್ರು ಹುಡುಗಿಯರು, ಸೊ ಸ್ಟ್ರಾಟಜಿ ಎಲ್ಲ ತುಂಬಾ ಡಿಫ್ರೆಂಟ್ ಇರುತ್ತೆ ಸರ್. ಅದು ನಮಗೆ ನಾವು 4 ಮೆಂಬರ್ಸ್ ನಾವು ಒಂದೇ ಗ್ರೂಪ್ ಅಲ್ಲಿ ಮಾಡ್ತಿದ್ವಿ. ಸೊ ಹಾಗೆ ನಮಗೆ ನಮ್ಮ ಕೋಚಿಗೆ ಗೊತ್ತಿದೆ ಯಾರು ಏನು ಯಾವೆಲ್ಲ ಓಡಿದ್ರೆ ಸೂಟ್ ಆಗುತ್ತೆ ಅಂತ. ಸೊ ಹಾಗೆ ಕೋಚ್ ಸೆಟ್ ಮಾಡಿದ್ರು. ಬೇರೆ ಟೀಮ್ ತುಂಬಾ ಸ್ಟ್ರಾಂಗ್ ಇತ್ತು, ಸೊ ಅವರನ್ನು ಹಿಡಲಿಕ್ಕೆ ತುಂಬಾ ಕಷ್ಟ ಇತ್ತು. ಕೋಚ್ ಮುಂಚೆನೆ ಹೇಳಿದ್ರು. ಸೊ ಆದ್ರೆ ನಾವು ಸಿಲ್ವರ್ ಅಕ್ಸೆಪ್ಟ್ ಮಾಡಿದ್ವಿ. ಮತ್ತೆ ಅಷ್ಟೇನು ನಾವು ವರ್ಸ್ಟ್ ಟೈಮಿಂಗ್ಸೇ ಕೊಡಿಲ್ಲ, ಅಕ್ಸೆಪ್ಟೇಬಲ್ ಟೈಮಿಗೆ ನಾವು ಮಾಡಿದ್ದೇವೆ. ಕರೆಕ್ಟ್. ನಿಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ಪೂವಮ್ಮ ಅವರಿಗೆ? ಹಾಗೆ ನನಗೆ ಫ್ರೀ ಟೈಮಲ್ಲಿ ಕೆಲವೊಮ್ಮೆ ನಾವು ಮಾಲಿಗೆಲ್ಲ ಹೋಗ್ತೇವೆ. ಅದೇ ನನಗೆ ಅಷ್ಟೇನು ಸುತ್ತಾಡ್ಲಿಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ. ಅದೇ ಮನೆಗೆ ಬಂದು ನನಗೆ ಹೊರಗೆ ಹೋಗ್ಬೇಕು, ಪೇರೆಂಟ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ. ಕೆಲವೊಮ್ಮೆ ನಾವು ಇವರ ಕಸಿನ್ಸ್ ಮನೆಗೆ ಹೋಗ್ಬಿಡ್ತೇನೆ. ಸೊ ಮನೆಗೆ ಬರೋ ನನಗೆ ಆ ಫೀಲಿಂಗ್ ಬರುತ್ತೆ. ಅದ್ರ ಕ್ಯಾಂಪ್ ಇರುವಾಗ ಹಾಗೆ ನಾನು ಹೊರಗೇನು ಜಾಸ್ತಿ ಹೋಗಲ್ಲ. ಓಕೆ, ಹಾಗೆ ಇಂಥದೇ ಫುಡ್ ತಿನ್ಬೇಕು ಏನಂತ ಒತ್ತಡ ಇದೆಯಾ ಅಥವಾ ಇಲ್ಲ? ಆದ್ರೆ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೇನೆ ಸರ್. ಯಾಕಂದ್ರೆ ಕೆಲವೊಮ್ಮೆ ಬಾಡಿ ವೇಟ್ ಜಾಸ್ತಿ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಾಡಿ ವೇಟ್ ಜಾಸ್ತಿ ಆದ ಮೇಲೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ. ಒಮ್ಮೆ ನಾವು ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಿದ್ರೆ ಮತ್ತೆ ಪರವಾಗಿಲ್ಲ. ಅದನ್ನ ಆ ಫುಡ್ ನಾನು ತುಂಬಾ ಕಂಟ್ರೋಲ್ ಮಾಡಿದೆ. ಮನೆಯಲ್ಲಿ ಕೆಲವು ಅಮ್ಮ ಬೈತಾರೆ ತಿನ್ನು ಅಂತ, ಆದ್ರೆ ಕಂಟ್ರೋಲ್ ಮಾಡಿ ನಾನು ತಿಂತಿದ್ದೇನೆ. ಕರೆಕ್ಟ್. ಇದು ಬಿಟ್ರೆ ಬೇರೆ ಫೀಲ್ಡ್ ಅಲ್ಲಿ ಹೋಗ್ಬೇಕಿತ್ತು ಅಂತ ಅನಿಸಿದ್ಯಾ ಕಳೆದ 15 ವರ್ಷಗಳಲ್ಲಿ? ನನಗೆ ಕಲೀಲಿಕ್ಕೆ ತುಂಬಾ ಇಷ್ಟ ಇತ್ತು. ಅಂದ್ರೆ ನಾನು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಏನಿಲ್ಲ, ನನಗೆ ಓದ್ಲಿಕ್ಕೆ ತುಂಬಾ ಇಷ್ಟ ಇತ್ತು. ಆದ್ರೆ ಸ್ಪೋರ್ಟ್ಸ್ ಮತ್ತೆ ಸ್ಟಡೀಸ್ ಎರಡನ್ನು ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕೆ ತುಂಬಾ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಸೊ ಗ್ರಾಜುಯೇಷನ್ ನಾನು ಸ್ಟಾಪ್ ಮಾಡಿದ ನನಗೆ ONGC ಅಲ್ಲಿ ಜಾಬ್ ಸಿಕ್ತು. ಸೊ ಹಾಗೆ ನಾನು ಸ್ಟಡೀಸ್ ಅನ್ನು ಸೈಡ್ ಇಟ್ಟು ಸ್ಪೋರ್ಟ್ಸ್ ಮೇಲೆ ಫೋಕಸ್. ಸ್ಪೋರ್ಟ್ಸ್ ಅಲ್ಲಿ ಬೇರೆ ಫೀಲ್ಡ್ ಯಾವ್ದು ಇಷ್ಟ ಅಂತ? ಬ್ಯಾಡ್ಮಿಂಟನ್ ಇಷ್ಟ ಇತ್ತು ಸರ್. ಮುಂಚೆ ನಾನು ಬ್ಯಾಡ್ಮಿಂಟನ್ ಸ್ಟೇಟ್ ವರೆಗೆ, ಕಬಡ್ಡಿ ಸಹ ನನಗೆ ತುಂಬಾ ಇಷ್ಟ. ಕಬಡ್ಡಿ ಸಹ ನಾನು ತುಂಬಾ ಆಡಿದ್ದೇನೆ ಸ್ಕೂಲಲ್ಲಿ. ಓಕೆ, ಕೊನೆಯದಾಗಿ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಪೂವಮ್ಮ ಅವರೇ ನಿಮ್ಮ ಇಷ್ಟು ಸಾಧನೆಗೆ? ಇದು ಅಂತಿಮ ಅಲ್ಲ, ಅಫ್ಕೋರ್ಸ್ ಇದಕ್ಕಿಂತ ತುಂಬ ಇದೆ. ಒಂದು ಕಾಲಘಟ್ಟ ಅಷ್ಟೇ. ಇದು ಹೇಳಿದ್ಕೊಳ್ಳಿ ಎಲ್ಲ ಥ್ಯಾಂಕ್ಸ್ ಹೇಳಿದ್ಕೊಳ್ಳೆಲ್ಲ ಮುಗೀತು ಅಂತಲ್ಲ. ಈ ಒಂದು ಮೈಲ್ ಸ್ಟೋನ್ ಅನ್ನು ದಾಟುವಾಗ ಯಾರನ್ನ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ 13 ವರ್ಷ ಕೆರಿಯರಲ್ಲಿ ಅವರಿಲ್ಲ ನನಗೆ ಈ ಲೆವೆಲಿಗೆ ನಾನು ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾನು ಡಿಮೋಟಿವೇಟ್ ಆಗಿರುವಾಗ ನನಗೆ ಎನ್ಕರೇಜ್ ಮಾಡಿ ನನ್ನ ತಮ್ಮ ಇದ್ದ. ಸೊ ಅವನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರ ಎನ್ಕರೇಜ್ಮೆಂಟ್ ಅವರಿಂದಾಗಿ ನಾನು ಇಲ್ಲಿಗೆ ತನಕ ತಲುಪಿದ್ದೇನೆ ಅಂತ ನನಗೆ ಎಷ್ಟು ಅವರಿಗೆ ಹೇಳಿದ್ರು ನನಗೆ ಅಷ್ಟು ಆಗಲ್ಲ. ಸೊ ನನ್ನಿಂದ ಅವರಿಗೆ ಏನು ಮಾಡ್ಲಿಕ್ಕಾಗುತ್ತೆ ನಾನು ಅಷ್ಟು ಮಾಡ್ತೇನೆ, ಅವರಿಗೆ ಅಷ್ಟು ನಾನು ಸಂತೋಷ ಕೊಡ್ತೇನೆ. ಇನ್ನು ಮುಂದಕ್ಕೂ ಬರುವ ಒಲಿಂಪಿಕ್ಸ್ ಆಗಲಿ ಬೇರೆ ಕಾಂಪಿಟೇಷನ್ ಆಗಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡ್ತೇನೆ. ಮತ್ತು ಇರುವ ಕೋಚಸ್ ನನ್ನ ಟ್ಯಾಲೆಂಟನ್ನು ಕಂಡಿಡಿದ ವಸಂತ ಹೆಗ್ಡೆ ಸರ್ ಅವರು ಮತ್ತು ದಿನೇಶ್ ಕುಂದರ್ ಸರ್ ಅವರು ನನಗೆ ಒಳ್ಳೆ ಜೂನಿಯರ್ ಟೈಮಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದರು. ಸೊ ಅದಾದ ಮೇಲೆ ನನ್ನ ಕಾಲೇಜ್ STM ಕಾಲೇಜ್ ಮ್ಯಾಂಗ್ಳೂರ್ ಪ್ರಿನ್ಸಿಪಲ್ ದೇವರಾಜ್ ಸರ್ ಮತ್ತು ಸೇಂಟ್ ಮೇರೀಸಲ್ಲಿ ಓದ್ತಿರುವಾಗ ಅಲ್ಲಿ ಸೇವಂತಿ ಮೇಡಮ್ ಅವರು ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಮತ್ತು ಕೆನರಾ ಸ್ಕೂಲಲ್ಲಿ ಓದ್ತಿರುವಾಗ ಅಲ್ಲಿದ್ದು ಪ್ರಿನ್ಸಿಪಲ್ ಮಾಡ ಸರ್, ರೈಸ್ ಸರ್ ಎಲ್ಲರೂ ನನಗೆ ನನ್ನ ಕಾಲೇಜ್ ಟೈಮಲ್ಲಿ ನನಗೆ ಯಾವ ಪ್ರಾಬ್ಲಮ್ ಇರಲಿಲ್ಲ. ಮತ್ತು ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮೋಹನಾಳ್ ಸರ್ ಅವರಿಗೆ ಎಷ್ಟು ಹೇಳಿದ್ರು ನನಗೆ ಆಗಲ್ಲ. ಯಾಕಂದರೆ ಅವರೇ ಒಬ್ಬರು ನನಗೆ ನಾನು ಎಷ್ಟು ಪ್ರಾಬ್ಲಮ್ ಇದ್ರು ಅವರೇ ಯಾವಾಗಲೂ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಮ್ಮ, ನನ್ನಿಂದ ಕೈಲೇ ಆದಷ್ಟು ಅವರೇ ಒಬ್ಬರು ನನ್ನ ಒಂದು ಅಚೀವ್ಮೆಂಟಿಗೆ ರೆಸ್ಪೆಕ್ಟ್ ಕೊಟ್ಟು ನನಗೆ ಇಷ್ಟು ಅಂದರೆ ಒಂದು ಮಾತು ಹೇಳೋರು. ಮತ್ತು ಈಗ ಇರುವ MLA ವೇದವ್ಯಾಸ್ ಮಳ್ಳಿ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ವೇದವ್ಯಾಸ್ ಕಾಮತ್ ಅವರು. ಸೊ ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಮತ್ತೆ ಅದೆಲ್ಲ ಕೇಳುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಅಥ್ಲೆಟ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಮಾತ್ರ ಅಲ್ಲ ಇನ್ನು ಬರುವ ಫ್ಯೂಚರ್ ಅಥ್ಲೆಟ್ಸ್ ಅವ್ರಿಗೆ ಹೀಗೆ ಅವರಿಗೆ ಸಪೋರ್ಟ್ ಇರಬೇಕು. ಮತ್ತು ಅಭಯಚಂದ್ರನ್ ಜೈನ್ ಅವರು ಆ ಟೈಮ್ ನನಗೆ ತುಂಬ ಸಪೋರ್ಟ್ ಮಾಡಿದರು. ಈಗಲೂ ಅವರು ಏರ್ಪೋರ್ಟಿಗೆ ಬಂದಿದ್ದರು. ಸೊ
ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಕೆಲವ್ರದ್ದು ಹೆಸರು ನನಗೆ ನೆನಪಿರಲಿಲ್ಲ, ಮೇ ಬಿ ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ದೆಮ್, ಬಟ್ ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನ್ನ ಫ್ಯಾಮಿಲಿ ಅವರಾಗಲಿ, ನನ್ನ ಕಸಿನ್ಸ್ ಆಗಲಿ, ಈಗ ಮಾಡಿದ ನಮ್ಮ ಪವಿತ್ರ, ಮಂಜು, ಗಂಗೆ ಆಂಟಿ, ಗಣೇಶ್ ಅಂಕಲ್ಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಿ ಹೋದರೂ ಅವ್ರು ನನಗೆ ವಿಶ್ವಾಸ ಕೊಡ್ತಾರೆ. ಮತ್ತು ಅಮ್ಮ ಕೆಲವೊಮ್ಮೆ ಸತಿ ಕೂಗುವಾಗ ಅವರನ್ನು ಕನ್ಸೋಲ್ ಮಾಡ್ತಾರೆ ಏನಿಲ್ಲ ಅಂತ. ಮತ್ತು ಎಲ್ಲ ನಾನು ಯಾರನ್ನೂ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗ್ತಿಲ್ಲ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾರನ್ನಾದರೂ ನಾನು ಮಿಸ್ ಮಾಡಿಬಿಟ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ಹೂ ಹ್ಯಾವ್ ಹೆಲ್ಪ್ ಮೀ ಆ್ಯಂಡ್ ಎನ್ಕರೇಜ್ ಮೀ ಟು ರೀಚ್ ದಿಸ್ ಲೆವೆಲ್. ಸರ್ಕಾರಗಳಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್ಕಾರಕ್ಕಿಂತ ಮುಂಚೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವರಿಗೆ. ಅವರಿಲ್ಲದೆ ನಾನು ಇಲ್ಲಿಗೆ ರೀಚ್ ಆಗ್ತಿರ್ಲಿ, ಅಂದರೆ ಈ ಒಂದು ಇನ್ಫಾರ್ಮೇಷನ್ ಕೊಡ್ಲಿಕ್ಕಾಗಲಿ, ಸರ್ಕಾರಕ್ಕೆ ತಲುಪಲಿಕ್ಕೆ ಆಗಲಿ ನಮ್ಮ ಕಷ್ಟಗಳನ್ನು, ಅವರಿಲ್ಲದೆ ನನಗೆ ರೀಚ್ ಆಗಲ್ಲ. ಮ್ಯಾಂಗ್ಳೂರು ಇರುವ ಎಲ್ಲ ಮೀಡಿಯಾಸ್ ಅವರಿಗೆ ನನ್ನ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಪ್ರಾಬ್ಲಮ್ ಇರುವಾಗ ಆಗಲಿ, ಸರ್ಕಾರಕ್ಕೆ ಏನಾದರೂ ನನ್ನ ಕಷ್ಟಗಳು ಹೇಳಲಿಕ್ಕಾಗಲಿ, ಅವರು ಇಲ್ಲದೆ ನಮ್ಮ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. 2014 ಏಷ್ಯನ್ ಗೇಮ್ಸಲ್ಲಿ ಕ್ಯಾಶ್ ಅವಾರ್ಡ್ ಅವರು ಕಮ್ಮಿ ಮಾಡ್ತಿರುವಾಗ ಮೀಡಿಯಾದಿಂದಾಗಿ ನಾನು ಮೀಡಿಯಾ ಥ್ರೂ ಹೋಗುವಾಗ ಅವರಿಗೆ ಸರ್ಕಾರದಾಗ ಗೊತ್ತಾಗಿ ನಾನು ಕ್ಯಾಶ್ ಅವಾರ್ಡ್ ಅವರ ಇನ್ಕ್ರೀಸ್ ಮಾಡಿದ್ರು. ಈಗಲೂ ಹಾಗೇ ಇದೆ. ಮತ್ತು ಸರ್ಕಾರಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಒಂದು ಎತ್ಲೆಟ ನೋವು ನೋಡುವಾಗ ಅವ್ರಿಗೆ ಇನ್ನೂ ಸಪೋರ್ಟ್ ಬೇಕು, ಸರ್ಕಾರದವರು ಇನ್ನೂ ಸಪೋರ್ಟ್ ಮಾಡಬೇಕು. ಸರ್ಕಾರ ಚೇಂಜ್ ಆಗಿದೆ. ಕುಮಾರಸ್ವಾಮಿ ಸರ್ ಅವರು ಒಂದು ಒಳ್ಳೆ ಸ್ಟೆಪ್ ತಗೊಂಡು ಅಥ್ಲೆಟ್ಸ್ ಅವರನ್ನು ಎನ್ಕರೇಜ್ ಮಾಡಬೇಕು. ಇನ್ನು ಬರೋ ಮುಂದೆ ಫ್ಯೂಚರ್ ಅಥ್ಲೆಟ್ಸ್ ಕರ್ನಾಟಕ ಅಥ್ಲೆಟ್ ಅಂತ ಹೇಳಿ ಪ್ರೌಡ್ ಫೀಲ್ ಆಗಬೇಕು ಅಂತ ಹೇಳಿ ನಾನೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಸರ್ ಮೇಡಮ್, ಕೊನೆಯದಾಗಿ ಕಿರಿಯರಿಗೆ ಅಂದರೆ ಇನ್ನೂ ನಾವು ಕೂಡ ಪೋಮ್ ಆಗಬೇಕು ಅಂತ ಬಯಸ್ತಿರುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದರೂ ಹೇಳಲಿಕ್ಕೆ? ನಾನು ಸಹ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ತುಂಬ ಕಷ್ಟ ಆಗುತ್ತೆ ಸ್ಪೋರ್ಟ್ಸ್ ಕೆರಿಯರನ್ನು ನೋಡ್ಕೊಳ್ಳಿಕ್ಕೆ. ಅವರ ಪೇರೆಂಟ್ಸ್ ಅವರನ್ನು ಫಸ್ಟ್ ಆಫ್ ಆಲ್ ಅವರ ಪೇರೆಂಟ್ಸ್ ಅವರನ್ನು ಎನ್ಕರೇಜ್ ಮಾಡಬೇಕು, ಆಗಲೇ ಅವರಿಗೆ ಮುಂದೆ ಇನ್ನೂ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಮತ್ತು ಒಮ್ಮೆ ನಾವು ಸೋತ್ರೆ ಅದನ್ನು ನಾವು ಸೋಲು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು. ಅದು ನಮ್ಮ ಗೆಲುವಿಗೆ ನೆಕ್ಸ್ಟ್ ಸ್ಟೆಪ್ ಅಂತ ತಿಳ್ಕೊಂಡು ಇನ್ನು ಮುಂದಕ್ಕೂ ಅವರು ಹೋಗಬೇಕು. ಮತ್ತು ಮೇನ್ ಆಗಿ ಸ್ಟಡೀಸ್ ಒಟ್ಟಿಗೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಅವ್ರು ತಗೊಳ್ಬೇಕು. ಯಾಕಂದರೆ ಅದು ನಮ್ಮನ್ನು ಫಿಸಿಕಲಿ ಮೆಂಟಲಿ ಫಿಟ್ ಮಾಡ್ತೇವೆ. ಮತ್ತು ಬೇರೆ ಬೇರೆ ಆಕ್ಟಿವಿಟೀಸಿಗೆ ನಮ್ಮ ಮೈಂಡ್ ಡೈವರ್ಟ್ ಆಗಲ್ಲ. ಕೆಲವರು ಪೇರೆಂಟ್ಸಿಗೆ ತುಂಬ ಒಂದು ಥಿಂಕಿಂಗ್ ಇದೆ, ಸ್ಟಡೀಸ್ ಮತ್ತು ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಆದರೆ ಒಮ್ಮೆ ನಮ್ಮ ಲೈಫಲ್ಲಿ ಒಂದು ಏಮ್ ಇಟ್ಕೊಂಡ್ರೆ ನಮಗೆ ಮಾಡ್ಬೋದಂತ, ನಮಗೆ ಯಾವ ಲೆವೆಲ್ಗೆ ನಾವು ರೀಚ್ ಆಗ್ಬೋದು. ಸೊ ಪೇರೆಂಟ್ಸ್ ಹತ್ರ ಇಷ್ಟೇ ರಿಕ್ವೆಸ್ಟ್ ಮಾಡ್ತೇನೆ, ಅವರ ಮಕ್ಕಳನ್ನು ಅಥ್ಲೆಟಿಕ್ಸ್ ಮಾತ್ರ ನಾನು ಹೇಳ್ತಿಲ್ಲ, ಬೇರೆ ಗೇಮ್ಸ್ ಇದೆ, ಬ್ಯಾಡ್ಮಿಂಟನ್ ಇದೆ, ಬಾಸ್ಕೆಟ್ಬಾಲ್ ಇದೆ. ಸೊ ಬೇರೆ ಗೇಮ್ಸಲ್ಲಿ ಅವರನ್ನು ಇನ್ವಾಲ್ವ್ ಆಗಬೇಕು. ಸೊ ಅವರಿಗೆ ಫೀಲ್ ಆಗುತ್ತೆ ನಾವೀಗ ತಾಲೂಕು ಡಿಸ್ಟ್ರಿಕ್ಟಲ್ಲಿ ಮೆಡಲ್ ಬರೋದಿದ್ರೆ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು, ಇನ್ನು ಮುಂದಕ್ಕೂ ವರ್ಕ್ ಆಗಬೇಕು, ಇನ್ನು ಒಳ್ಳೆ ಮಾಡಬೇಕಂತ ಅವರನ್ನು ಪ್ರೋತ್ಸಾಹ ಮಾಡಬೇಕು. ಕೆಲವು ಪೇರೆಂಟ್ಸ್ ಇದ್ದಾರೆ ತಾಲೂಕು ಡಿಸ್ಟ್ರಿಕ್ಟ್ ಮೆಡಲ್ ಬರೆದಿದ್ರೆ ಯಾಕೆ ಮೆಡಲ್ ಬರಲಿಲ್ಲ. ಸೊ ಆ ಒಂದು ಥಿಂಕಿಂಗ್ ಪೇರೆಂಟ್ಸ್ ಮೈಂಡಲ್ಲಿ ಇರಬಾರ್ದು. ಮುಂದೆ ಮಾಡ್ಬೋದು, ಅವರನ್ನು ಎಷ್ಟು ನಾವು ಎನ್ಕರೇಜ್ ಮಾಡ್ತೇವೆ ಸೊ ಅವರಿಗೂ ಒಳ್ಳೆ ಮೋಟಿವೇಶನ್ ಬರುತ್ತೆ, ಇನ್ನು ಒಳ್ಳೆ ಮಾಡ್ಬೋದಂತ. ಎಸ್. ಸೊ ಬರೀ ಡಾಕ್ಟರ್ ಇಂಜಿನಿಯರ್ ಆಗೋದು ಮಾತ್ರ ಮಕ್ಕಳನ್ನು ಓದಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಪೋಮ್ ಅವರ ಸಾಧನೆ ಬಹುಶಃ ಒಂದು ಪಾಠ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸ್ಪೋರ್ಟ್ಸ್ ಕೂಡ ಒಂದು ಕ್ಯಾರಿಯರ್, ಇಲ್ಲೂ ಕೂಡ ಸಾಧನೆ ಮಾಡಿ ಜೀವನವನ್ನು ಮತ್ತು ಬದುಕನ್ನು ಕಟ್ಕೊಳ್ಬೋದು, ಬೇರೆಯವರಿಗೆ ಆದರ್ಶ ಆಗ್ಬೋದು, ಮಾದರಿ ಆಗ್ಬೋದು, ದೇಶ ಹೆಮ್ಮೆ ಪಟ್ಕೊಳ್ಳುವಂಥ ಒಂದು ಪರ್ಸನ್ ಆಗ್ಬೋದು ಅಂತೇಳಿ ಪೋಮ್ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಸಾಧನೆಯ ಮೈಲುಗಳಲ್ಲಿ ಇದೊಂದು ಸ್ಟೆಪ್ ಅಷ್ಟೇ, ಇನ್ನು ಬಹುಶಃ ಅವರು ಸಾಧಿಸಲಿಕ್ಕೆ ತುಂಬ ಇದೆ. ಆ ಹುಮ್ಮಸ್ಸು, ಚೈತನ್ಯ ಮತ್ತು ಗುರಿ, ಕನಸು ಎಲ್ಲ ಕೂಡ ಅವರಿಗೆ ದೇವರು ಇನ್ನಷ್ಟು ಹೆಚ್ಚು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹಾರೈಸ್ತಾ, ಪೋಮ್ ಅವರು 1 ಗಂಟೆ ತನಕ ನಮ್ಮೊಟ್ಟಿಗೆ ನೀವು ಇದ್ದು ಈ ಕಾರ್ಯಕ್ರಮದಲ್ಲಿ ಜನರೊಟ್ಟಿಗೆ ಕೂಡ ಮಾತನಾಡಿದ್ರಿ, ಅವರ ವಿಷಸ್ ತೆಗೆದುಕೊಂಡ್ರಿ, ಹಾಗೆ ಕೆಲವು ಒಳ್ಳೆಯ ಟಿಪ್ಸ್ ಮತ್ತು ಜನರಿಗೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿಕೊಟ್ಟಿದ್ದೀರಿ, ಮಕ್ಕಳನ್ನು ಹೇಗೆ ಗೈಡ್ ಮಾಡಬೇಕಂತ. ನಿಮಗೆ ನಮ್ಮ ಟಿವಿಗೆ ಬಂದಕ್ಕಾಗಿ ಮತ್ತು ಸಮಯ ಹೊಂದಿಸಿಕೊಂಡು ಈ ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದಕ್ಕಾಗಿ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರೋ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ, ವಿಶ್ ಮಾಡಿರುವಂಥ ಎಲ್ಲ ವೀಕ್ಷಕರ ಧನ್ಯವಾದ ಹೇಳ್ತಾ, ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.